ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ದೈವ ಅಪಮಾನ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿ ದೈವ ಅಪಮಾನ ಅನ್ನುವಂಥದ್ದು ಯಾವತ್ತಿನಿಂದ ಆಗಲಿಕ್ಕೆ ಪ್ರಾರಂಭ ಆಗಿದೆ, ಜೊತೆಗೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಯಾರೆಲ್ಲ ಈ ರೀತಿ ಅಪಮಾನಗಳನ್ನು ಗೊತ್ತಿಲ್ಲದೆ ಗೊತ್ತಿದ್ದು ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಚರ್ಚೆ ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಚರ್ಚೆ ಆಗೋದಕ್ಕೆ ಕಾರಣ ಸಿಕ್ಕಿದ್ದು ನಿನ್ನೆಯಿಂದ ಒಂದು ಫೋಟೋ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಬೆಂಗಳೂರು ಭಾಗದ ಸಂಸದರು ತೇಜಸ್ವಿ ಸೂರ್ಯ ಅವರು ಆ ವೇದಿಕೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೈವದ ವೇಷಧಾರಿ ಇರ್ತಾರೆ, ಅವರ ಕೈಯಲ್ಲಿ ಜೀಟಿಗೆ ಇರುತ್ತೆ, ಅದನ್ನು ಹಿಡಿದುಕೊಂಡಂತೂ ಒಂದು ಫೋಟೋವನ್ನು ತೆಗೆದಿರ್ತಾರೆ. ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹಾಕಿಡ್ತಾರೆ. ಆ ಬಳಿಕ ವ್ಯಾಪಕವಾದಂಥ ವಿರೋಧ ಬಂದಿರುವಂಥದ್ದು ಅವರ ಕಾಲಲ್ಲಿ ಪಾದರಕ್ಷೆ ಇತ್ತು, ಅಂದರೆ ಚಪ್ಪಲಿಯೋ ಏನೋ ಇತ್ತು ಅನ್ನುವಂಥದ್ದು. ಸೊ ಈಗಾಗಲೇ ಇದರ ವಿರುದ್ಧ ಅವರು ಫೋಟೋವನ್ನು ಡಿಲೀಟ್ ಮಾಡಿದ್ರು ಕೂಡ ವ್ಯಾಪಕವಾದಂಥ ವಿರೋಧ ಈ ಕಡೆ ಕಾಂಗ್ರೆಸ್ ಆಗಲಿ ಇತರ ಪಕ್ಷಗಳಾಗಲಿ ಎಲ್ಲವೂ ಕೂಡ ಒಂದು ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇದೆ. ಇವರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಇವರಿಗೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು. ಇದು ಒಂದು ಕಡೆ ಆದರೆ, ಇತ್ತ ನಮ್ಮ ಕರಾವಳಿ ಅಥವಾ ತುಳುನಾಡು ಅಂತ ಬಂದಾಗ ಈ ಭಾಗದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಅಜ ತತ್ತೊಂದುಂಡ ದೈವಾರಾಧನೆದ ಕಲಾ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಇವತ್ತು ಭಾರಿ ಚರ್ಚೆ ಆಗ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಬೇಕಾಬಿಟ್ಟಿಯಾಗಿ ದೈವಗಳನ್ನು ಆರಾಧನೆ ಮಾಡ್ಬೋದಾ? ಒಂದಷ್ಟು ಐಹಿತ್ಯ ಅಂದರೆ ಇತಿಹಾಸ ಇರುವಂಥ ದೈವದ ಕಟ್ಟೆಗಳು ಒಂದು ಕಡೆ ಆದರೆ, ಇನ್ನೊಂದಷ್ಟು ಕಡೆಗಳಲ್ಲಿ ನಮಗೆ ದೈವವನ್ನು ನಂಬಬೇಕು ಅನ್ನುವಂಥ ಇಚ್ಛೆ ಉಳ್ಳವರೊಂದಷ್ಟು ದೈವದ ಕಟ್ಟೆಗಳನ್ನು ಅದನ್ನು ಆಚರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಇವೆಷ್ಟು ಸರಿ ಅನ್ನುವಂಥದ್ದು. ದೈವದ ಕೋಲಗಳು ಅಥವಾ ದೈವಾರಾಧನೆ ಮುಂಚೆ ಇದ್ದ ಹಾಗೆ ಇವಾಗ ಇದೆಯಾ, ಯಾವ ರೀತಿ ಬದಲಾವಣೆ ಆಗಿದೆ, ಇದನ್ನು ಮತ್ತೆ ಹಳಿಗೆ ತರುವುದಾದರೆ, ವ್ಯವಸ್ಥಿತವಾಗಿ ನಡೆಸೋದಾದರೆ ಹೇಗೆ? ಈ ಅಪಮಾನ ಮಾಡುವವರು ಯಾರು, ಯಾಕೆ ಮಾಡ್ತಾ ಇದ್ದಾರೆ? ಕೆಲವೊಂದು ರಾಜಕೀಯ ನಾಯಕರು ಈ ದೈವಗಳ ಅಪಮಾನ, ದೈವಾರಾಧನೆಗೆ ಅಪಮಾನ ಆದಾಗ ಸುಮ್ಮನಿದ್ದಾರೆ, ಮೌನವಾಗಿದ್ದಾರೆ, ಯಾಕೆ? ಎಲ್ಲವನ್ನು ಕೂಡ ಮಾತನಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಇಬ್ಬರು ಅತಿಥಿಗಳಿದ್ದಾರೆ. ಒಬ್ಬರು ದೈವಾರಾಧಕರು, ಸೂರಜ್ ಎಸ್ ಕೆ ಬಳ್ಳಾಲ್ ಭಾಗ ಅವರು. ದೈವಾರಾಧನೆಯ ಬಗ್ಗೆ ಒಂದಷ್ಟು ಜ್ಞಾನ ಇದೆ, ಅದರಲ್ಲಿ ಇರುವವರು, ಅವರ ಜೀವನದ ಒಂದು ಭಾಗ ಅದು ಅಂತ ಗೌರವದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಹಾಗೆಯೇ ಉದಯ್ ಜಿ ಆಚಾರ್ಯ ಅವರು, ಸಂಚಾಲಕರು ಗಗ್ಗರ ಮಾನಾದಿಗೆದ ಚಾವಡಿ. ಇವರು ಕೂಡ ದೈವಾರಾಧನೆ ಇರ್ಬೋದು, ಅದರ ವಿಚಾರಗಳಿರ್ಬೋದು, ಒಂದಷ್ಟು ಸಂಶೋಧನೆಗಳಿರ್ಬೋದು, ಅಥವಾ ಅದರ ವಿಚಾರದ ಬಗ್ಗೆ ತಿಳುವಳಿಕೆ ಇರ್ಬೋದು, ಬಹಳಷ್ಟಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ. ಒಂದು ವಿಚಾರ ಅಂತ ಬಂದಾಗ, ಇಲ್ಲಿ ರಾಜಕೀಯವಾಗಿ ಯಾವುದೇ ಒಂದು ವಿಚಾರ ಚರ್ಚೆ ಆದಾಗ ಅದಕ್ಕೆ ಮಾನ್ಯತೆ ಅನ್ನುವಂಥದ್ದು ಜಾಸ್ತಿ ಸಿಗುತ್ತೆ, ಅಂದರೆ ಎಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಆದರೆ ಸಂಸ್ಕೃತಿಯ ಭಾಗ, ನಮ್ಮ ಆಚಾರ ವಿಚಾರ ಅಂತ ಬಂದಾಗ ಕೇವಲ ಜನರು ಮಾತ್ರ ಚರ್ಚೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎದುರಾಗುವಂಥದ್ದು. ಇಲ್ಲಿಂದ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಾನು ನೇರವಾಗಿ ಇವಾಗ ನಮ್ಮ ಉದಯ್ ಜಿ ಆಚಾರ್ಯ ಅವರಲ್ಲಿ ಕೇಳಬೇಕು. ಒಂದು ಸಂಸದರು ಅಥವಾ ರಾಜಕೀಯ ನಾಯಕರುಗಳ ಬಗ್ಗೆ ಒಂದು ಕಡೆ ಧರ್ಮ ಅಥವಾ ಆಚಾರ ವಿಚಾರಗಳನ್ನು, ಅದು ಯಾವುದೇ ಧರ್ಮದಾಗಿರಲಿ ಏನೇ ಆಗಿರಲಿ, ಅದಕ್ಕೆ ಒಂದು ಗೌರವ ಇದೆ. ಭಾರತದ ಸಂಸ್ಕೃತಿಗೆ ಒಂದು ಗೌರವ ಇದೆ. ಹಾಗಾಗಿ ಸಂಸದರು ಒಂದು ಜೀಟಿಕೆಯನ್ನು ಹಿಡುವಾಗ ಚಪ್ಪಲಿ ಹಾಕಿದ್ರು ಅನ್ನುವಂಥದ್ದು ವ್ಯಾಪಕವಾದಂಥ ಟೀಕೆಗೆ ಗುರಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಿರುತ್ತ? ನೋಡಿ, ನಾನು ಹೆಚ್ಚಾಗಿ ಈ ಒಂದು ಮಾತನ್ನು ಎಲ್ಲ ಕಡೆಯಲ್ಲಿ ಹೇಳುವಂಥದ್ದಿದೆ. ಏನಂತ ಹೇಳಿದರೆ, ಈ ಸಮಾಜ ಕೆಡುವುದು ದುರ್ಜನರ ದುಷ್ಕೃತ್ಯದಿಂದಲ್ಲ, ಸಜ್ಜನರ ಮೌನದಿಂದ ಅಂತ ಹೇಳಿ. ಸೊ ಬಹುಶಃ ನಮ್ಮ ಈ ದೈವಾರಾಧನೆಯ ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಕಾಲಕ್ಕೆ ತಕ್ಕ ಹಾಕ್ಕೊಂಡು ಒಂದೊಂದು ಚೇಂಜಸ್ ಎಲ್ಲ ಆಗಿಕೊಂಡು ಬಂದಿದೆ, ಹಲವಾರು ಬದಲಾವಣೆಗಳು ಹಾಕೊಂಡು ಬಂದಿದೆ. ಅದೊಂದು ಮಾತಿದೆ, ಎಂತ ಇದು ಬದಲಾವಣೆ ಜಗನಿಯಮ ಅಂತ ಹೇಳಿ ಒಂದು ಮಾತಿದೆ. ಸೊ ನಮಗೆ ಗೊತ್ತಿಲ್ಲ, ಈಗ ಒಂದು 50 ವರ್ಷ ಹಿಂದೆ ದೈವಾರಾಧನೆ ಹೇಗೆ ನಡೀತಾ ಇತ್ತೋ, ಅಥವಾ ಒಂದು 300, 400 ವರ್ಷ, 500 ವರ್ಷ ಹಿಂದೆ ಹೇಗೆ ನಡೀತಾ ಇತ್ತೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾವು ತಾಳೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಆಗಿನ ಕಾಲದಲ್ಲಿ ಮಾಡಿದ ಹಾಗೆ ನಮಗೆ ಈ ಕಾಲದಲ್ಲಿಯೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದೊಂದು ಬದಲಾವಣೆಗಳು ನಾವು ಮಾಡಬೇಕಾಗ್ತದೆ. ಸೊ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳಿಕೊಳ್ಳುವ ಮಾತು, ಅದು ನಮ್ಮ ಹಿರಿಯರು ಬಹಳ ಯೋಚನೆ ಮಾಡಿ ಇಟ್ಟಿರುವಂಥ. ಯಾಕಂದರೆ ಅವರಿಗೂ ಗೊತ್ತಿತ್ತು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದು ಕಾಲಕ್ಕೆ ತಕ್ಕಾಗಿ ಚೇಂಜಸ್ ಹಾಕ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಆದರೆ ಒಂದು ನಾವು ತಪ್ಪಿದೆ ಎಲ್ಲಿ ಅಂತ ಹೇಳಿದರೆ, ಆ ಒಂದು ಬದಲಾವಣೆ ಏನಿದೆ ನೋಡಿ, ಅದನ್ನೊಂದು ಇತಿಮಿತಿಯಲ್ಲಿ ಇಡಬೇಕಿತ್ತು. ಆ ಬದಲಾವಣೆಯ ಇತಿಮಿತಿ ತಪ್ಪಿ ಹೋಗಿದೆ. ಅದರ ಈಗ ಹೊಣೆಯನ್ನು
ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೊರಿಸ್ಕೊಂಡೇ ಹೋಗ್ತಿದ್ದಾರೆ ಹೊರತು ಆ ಒಂದು ಹೊಣೆಯನ್ನು ನಾವೇ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಎಲ್ಲಿಯೂ ಕೂಡ ಕಾಣಿಸ್ತಾ ಇಲ್ಲ. ಹೆಚ್ಚಿನವರೆಲ್ಲ ಅವರ ಮೇಲೆ ಹಾಕ್ತಿದ್ದಾರೆ, ಇವರ ಮೇಲೆ ಹಾಕ್ತಿದ್ದಾರೆ. ಈಗ ನೋಡಿ, ಈಗ ಬಹುಶಃ ಆ ಒಂದು ಯಾರು ತೇಜಸ್ವಿ ಸೂರ್ಯ ಅವರ ಒಂದು ಚಿತ್ರ ಒಂದು ಬೆಳಕಿಗೆ ಬಂದು ಇವಾಗ ಅದರ ಬಗ್ಗೆ ಎಲ್ಲರ ಚರ್ಚೆ ನಡೀತಾ ಇದ್ದಾರೆ ನೋಡಿ. ಅಲ್ಲಿ ಹಾಗೆ ಆಗಲಿಕ್ಕೆ ಕಾರಣ ಒಂದು ಮಟ್ಟದಲ್ಲಿ ನಾವೇ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಇಲ್ಲಿ ಹಲವಾರು ದೈವದ ಒಂದು ಏನು ಚಾಕರಿ ಮಾಡುವವರು, ದೈವಾರಾಧಕರು ಇರ್ಬೋದು, ಹಲವಾರು ಬಾರಿ ನಾವು ಸರಕಾರಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ಏನು ಹೇಳ್ತಾರೆ, ಸ್ಟೇಜ್ಗಳಲ್ಲಿ ಅಥವಾ ಟ್ಯಾಬ್ಲೋಗಳಲ್ಲಿ ಅಥವಾ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಮಾಡಬೇಡಿ ಅಂತ ಹೇಳುವಂಥ ಒಂದು ಮನವಿಯನ್ನು ನಾವು ಮಾಡಿದೆ. ಯಾಕಂದರೆ ಅದಕ್ಕೆ ಒಂದು ಪಾವಿತ್ರ್ಯತೆ ಇದೆ, ಅದರದ್ದೇ ಆದ. ಆದರೆ ಅದನ್ನು ಯಾವುದೇ ರೀತಿಯಾಗಿಯೂ ನಮ್ಮ ಮನವಿಗೆ ಒಂದು ಕವಡೆ ಕಿಮ್ಮತ್ತು ಕೊಟ್ಟ ಹಾಗೆ ಸರ್ಕಾರಗಳಾಗಲಿ ಅಥವಾ ನಾವೇ ವೈಯಕ್ತಿಕವಾಗಿ ನಾವೇ ಕೆಲವೊಂದೊಂದು ಸಲ ಕಾಂಪ್ರಮೈಸ್ ಮಾಡಿಕೊಂಡು ಹೋಗ್ತೇವೆ. ಪ್ರಭಾವಿ ವ್ಯಕ್ತಿಗಳ ಒಂದು ಏನು ಹೇಳ್ತಾರೆ, ಒಂದು ಅವರ ಒಂದು ಲಾಬಿಯಿಂದಾಗಿ ನಾವೇ ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡ್ಕೊಂಡು ತೊಂದರೆ ಇಲ್ಲ, ಅವರೆಲ್ಲ ನಮ್ಮವರೆಲ್ಲ ಮಾಡಲಿ ಬಿಡಿ ಅಂತೇಳಿ. ಸೊ ಹಾಗೆ ಮಾಡಿಕೊಂಡು ಹೋಗೋದ್ರಿಂದ ಇವತ್ತು ನಮ್ಮ ಈ ದೈವಾರಾಧನೆಗೆ ಆಗಲಿ ಯಾವುದಕ್ಕಾಗಲಿ ಈ ಪರಿಸ್ಥಿತಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ಸ್ಪಷ್ಟವಾಗಿ ಹೇಳ್ಬೋದು. ಎಸ್, ಸೂರಜ್ ಅವರೇ, ತಾವು ದೈವದ ಆ ಒಂದು ಏನು ಕಟ್ಟುಕಟ್ಟಳೆಗಳಿರ್ಬೋದು ಅಥವಾ ಅದೊಂದು ವ್ಯವಸ್ಥೆಗಳಿರ್ಬೋದು ಎಲ್ಲವನ್ನು ಕೂಡ ನೋಡ್ಕೊಂಡು ಬಂದವರು, ಅದರ ಜೊತೆ ತಮ್ಮ ಜೀವನವನ್ನು ಮುಂದೆ ಕೊಂಡೋಗ್ತಾ ಇದ್ದೀರಾ. ಅಪಾರವಾದಂಥ ನಂಬಿಕೆ ಇದೆ, ಭಕ್ತಿ ಇದೆ ಸರ್. ನಾನು ಕೇಳಬೇಕು, ಇದು ಕೇವಲ ತೇಜಸ್ವಿ ಸೂರ್ಯ ಅವರು ಜೀಟಿಕೆಯನ್ನು ಹಿಡಿದ್ರು ಅಂತ ಅಲ್ಲ. ಈ ಭಾಗಕ್ಕೆ ಬಂದಾಗ ಏನು ಕಾಂಗ್ರೆಸ್ ನಾಯಕರು ಇರ್ಬೋದು, ಅವ್ರಿಗೂ ಕೂಡ ಒಂದು ಕಡ್ಸಾಲೆಯನ್ನು ಕೊಟ್ಟಂಥದ್ದು ಇರ್ಬೋದು, ಅಥವಾ ಅದನ್ನು ಪ್ರತಿನಿಧಿಸುವಂಥ, ದೈವಾರಾಧನೆಯನ್ನು ಪ್ರತಿನಿಧಿಸುವಂಥ, ಅಲ್ಲಿ ಬಳಸುವಂಥ ಒಂದಷ್ಟು ಏನು ವಸ್ತುಗಳಿದೆ ಅದನ್ನು ಕೊಡುಗೆಯಾಗಿ ನೀಡಿದ್ದಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ನಾನು ಕೇಳುವಂಥದ್ದು, ಈ ರಾಜಕೀಯ ವಲಯ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಈ ದೈವಾರಾಧನೆ ಅನ್ನುವಂಥದ್ದು ಬಳಕೆ ಆಗುವ ರೀತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ಈ ದೈವಾರಾಧನೆಯನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಳಸುವುದು ತಪ್ಪು ಅಂತ ಹೇಳ್ತೇನೆ. ಯಾಕಂದರೆ ಈಗ ತೇಜಸ್ವಿ ಸೂರ್ಯ ಅವರು ಆ ಜೀಟಿಗೆಯನ್ನು ಹಿಡ್ಕೊಂಡಿದ್ದಾರೆ. ಜೀಟಿಗೆ ಬೇರೆ, ದೊಂದಿಯೇ ಬೇರೆ. ಒಂದು ಕೋಲಿಗೆ ಬಟ್ಟೆ ಸುತ್ತಿ ಹೊತ್ತಿಸಿದರೆ ಅದು ಜೀಟಿಗೆ ಆಗುವುದಿಲ್ಲ. ಜೀಟಿಗೆ ಕಟ್ಟುವ ಕ್ರಮನೇ ಬೇರೆ ಉಂಟು. ದೈವದ ಕಾಲದಲ್ಲಿ ಪಂಚವಲೋಹದಲ್ಲ ನಮ್ಮ ಹತ್ರ ಇಂಥದ್ದು ಈಗ ದೈವ ಆರಾಧನೆ ಮಾಡುವಂಥ ಜೀಟಿಗೆ ಅಲ್ಲಿ ಇಲ್ಲದಿದ್ದರೆ ಕಾಕತಾಳೀಯ ತಾತ್ಕಾಲಿಕ ಜೀಟಿಗೆ ಅಂತ ಅಲ್ಲೇ ಮಾಡಿಕೊಡ್ತಾರೆ. ಯಾರು? ನರ್ತಕ ಸೇವೆಯವರು. ಈಗ ಇದರಲ್ಲಿ ನಾನು ಹೇಳೋದಂದರೆ, ಆ ದೈವದ ವೇಷ ಹಾಕಿ ನಿಂತಿದ್ದು ಪುನಃ ಅನಿ ಅಂತ ಬರ್ತದೆ, ಅದು ಸೀರಿಯಲ್ಲಿ ಮಾಡುವಂಥದ್ದು. ಅದು ಕೆಲಸ ದೈವ ಚಾಕರಿಯವರಿಗೆ ಬಿಟ್ಟರೆ ಬೇರೆ ಯಾರಿಗೆ ಸಹ ಗೊತ್ತಿಲ್ಲ. ಮಾಡಿಕೊಟ್ಟವರು ನಮ್ಮ ತುಳುವಾರೆ ಅಲ್ವಾ. ಈಗ ನನಗೆ ಸಂಧಿ ಪಾಡ್ದಾನ ಗೊತ್ತುಂಟು, ಪಾಡ್ದಾನ ನಾನಂತ ಹಾಡ್ತೇನೆ ಅಂತ ಹೋಗಿ ನನಗೆ ಕೋಲ ಕಟ್ಟಲಿಕ್ಕೆ ಆಗುದಿಲ್ಲ. ಅದು ಅವರ ಪಂಬದರಾಗಲಿ ಪರವರಾಗಲಿ ನಲಿಕೆ ಸಮುದಾಯ ಆಗಲಿ ಇದಕ್ಕೆ ದೇವರ ಮತ್ತು ದೈವದ ಒಂದು ವರ. ನಮ್ಮ ಸಮುದಾಯದಲ್ಲಿ ಆದಿದ್ರಾವಿಡ ಜನಾಂಗದಲ್ಲಿ ಕಾನದ ಕಟ್ಟದ ಬೆಲಟಜ್ಜದಂಗಡಿ ಅಂತ ದೈವ ಉಂಟು. ಅದರ ಸಂಧಿ ಪಾಡ್ತಾನ ನಾನು ಸಹ ಕಲಿತಿದ್ದೆ ನನ್ನ ಹಿರಿಯವರಿಂದ. ಅದಕ್ಕೆ ಹೇಳ್ತಾರೆ ಪುಸ್ತಕದ ಬರವತ್ತು ಮಸ್ತಕದ ಬರವ ಅಂತ ಹೇಳ್ತಾರೆ. ಇದು ಅವರಿಂದ ಬಂದಂತಹ ವಿದ್ಯೆ. ಹಾಗೆ ನನಗೆ ಸಂಧಿ ಪಾಡ್ದಾನ ಗೊತ್ತುಂಟು, ಅದರ ಕಟ್ಲೆ ಗೊತ್ತುಂಟು ಅಂತ ಹೋಗಿ ನನಗೆ ನೇಮ ಕಟ್ಟಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಂಥದೇ ಆ ಜನಾಂಗದ ಅದೊಂದು ಸೂಕ್ತ ವ್ಯಕ್ತಿಗಳು ಇರ್ತಾರೆ. ಸೊ ಹಾಗೆ ತಾವು ಅದನ್ನು ಖಂಡಿಸ್ತೀರಾ ಅಂತ? ಆ ರೀತಿಯ ಖಂಡಿತವಾಗಿ. ಓಕೆ ಸರ್, ಇನ್ನೊಂದು ಕೇಳಬೇಕು. ಇವರು ಹೇಳಿದರು ಒಂದು ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ತುಳುವರ ಒಂದು ಗಾದೆಯೋ ಅಥವಾ ಬಾಯಿ ಮಾತೋ ಇದೆ, ಕಾಲಕ್ಕೆ ತಕ್ಕ ಕೋಲ ಅನ್ನುವಂಥದ್ದು, ಕಾಲಕ್ಕೆ ತಕ್ಕ ಕೋಲ ಅನ್ನುವಂಥದ್ದು. ಸೊ ಇದು ನಿಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ, ಅದನ್ನು ನೀವು ಮುಂದುವರಿಸ್ತಾ ಹೋಗ್ತಾ ಇದ್ದೀರಾ. ಸೊ ಇದರಲ್ಲಿ ಬದಲಾವಣೆಯನ್ನು ತಾವು ಕಂಡುಕೊಂಡಿಲ್ವಾ? ಅಂದರೆ ನಿಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಕಣ್ಣೆದುರಿಗೆ ಇಲ್ವಾ ಅಂತ ಕೇಳೋದು ನಾನು. ದೈವಾರಾಧನೆ ಆ ಒಂದು ವಿಚಾರದಲ್ಲಿ ಇದೆ ಬದಲಾವಣೆ, ತುಂಬ ಕಂಡಿದ್ದೇನೆ ನಾನು. ಈಗ ನಾನು ಏನು ಮಾಡ್ತಿದ್ದೇನೆಂದರೆ, ನನ್ನಿಂದ ಸಂಪೂರ್ಣ ಅದನ್ನು ತಡೆ ಹಿಡಿಲಿಕ್ಕೆ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಈಗ ನಮ್ಮ ಸತ್ಯಾಸಾರ ಮನೆ ದೈವಸ್ಥಾನದ ಕಾಲದಲ್ಲಿ ನಾವು ಹೆಚ್ಚಿನಾಗಿ ಸಿರಿದೆ ಅನ್ಯ ಹಾಕ್ಲಿಕ್ಕೆ ಹೇಳೋದು. ಬೆಳ್ಳಿದಾಗಲಿ ಬಂಗಾರದಾಗಲಿ ಹಾಕ್ಲಿಕ್ಕೆ ಹೇಳೋದು. ಯಾಕಂದರೆ ದೈವಗಳು ಬೆಳ್ಳಿ ಬಂಗಾರಕ್ಕೆ ಬಂದಂಥ ಶಕ್ತಿಗಳಲ್ಲ. ಅದು ಹಾಕ್ಲಿಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಅಂತ ಸಹ ಏನಿಲ್ಲ. ಈಗ ಎಲ್ಲರೂ ಎಲ್ಲ ಥರದ್ರಲ್ಲಿ ಸಮಾನತೆಯಲ್ಲಿದ್ದಾರೆ. ನಾವು ಹೆಚ್ಚಿನಾಗಿ ಏನು ಮಾಡೋದಂದರೆ, ಅದು ಏನು ತೆಂಗಿನ ಗರಿದು ಇದು ಮಾಡ್ತಾರಲ್ಲ ಸಿರಿ ಅಂತ ಹೇಳ್ತೇವೆ, ಅದರಲ್ಲೇ ನಾವು ಸಿಂಪಲ್ ಆಗಿ ಮೊದಲಿನ ದೈವಾರಾಧನೆ ಹೇಗೆ ಬಂದಿದೆ ಅದೇ ಕಟ್ಲೆಯಲ್ಲಿ ಬರೋದು. ಈಗ ನಮ್ಮದ್ರಲ್ಲಿ ಬೋಳ ನಾರಾಯಣ ಅಂತ ಇದ್ದಾರೆ, ಅವರು ನಮ್ಮ ಅದರಲ್ಲಿ ಹಳೆಯರ ಪಂಜುರ್ಲಿಗೆಲ್ಲ ಕಟ್ತಾರೆ. ಅವರದೆಲ್ಲ ಅಣಿ ಸಿರಿದೆ ಬರೋದು ಹೆಚ್ಚಿನಾಗಿ. ನಮ್ಮ ಸತ್ಯಸಾರ ಮನೆ ಕಾಲದಲ್ಲಿ ಹೀಗೇನೆ
ನಾವು ಹೋದಲ್ಲಿ ಸಹ ಅದೇ ಹೇಳುದು. ಮತ್ತೆ ಈ ಬಲ್ಲಿ ಅಂತ ಇರ್ತೇವೆ, ಅದನ್ನು ಪ್ಲಾಸ್ಟಿಕ್ ಚಾರಲ್ಲಿ ಇಡುವಾಗಿಲ್ಲ. ಅದಕ್ಕೆ ಹಾಗೆ ಅಂತ ಮರದ್ದು ಆಗ್ಬೇಕಂತ ಈ ಪ್ಲೈವುಡ್ ಅನ್ನೆಲ್ಲ ಇರ್ತಾರೆ, ಪ್ಲೈವುಡ್ ಎಲ್ಲ ಬಳಸುವ ಹಾಗಿಲ್ಲ. ಓಕೆ. ಅದಕ್ಕೆ ಮರದೇ ಆದ ಅಂತ ಸಾನಾದಿಗೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಈಗ ಒಂದು ಗಣಪ ಸ್ತುತಿಗೆ ಇಡಬೇಕಾದ್ರೆ ಸಹ ಅದಕ್ಕೆ ಅದರದಾದ ಮಂಚ ಅಂತ ಇದೆ. ಪ್ರತಿಯೊಂದು ಸಿಕ್ಕಿದ್ರಲ್ಲಿ ನಮ್ಗೆ ಈಗ ಅದು ಇಲ್ಲ, ನಾವು ಇದ್ರಲ್ಲಿ ಅಡ್ಜಸ್ಟ್ ಮಾಡ್ತೇವೆ ಅಂದ್ರೆ ಆಗುದಿಲ್ಲ. ನೇಮಕ್ಕೆ ದಿನ ಇಡುವಾಗ ನಾವು ಆಲೋಚನೆ ಮಾಡಬೇಕು. ಅಂಥದ್ದೊಂದು ನಾವು ಇಲ್ಲಿ ಇಲ್ಲದಿದ್ರೆ ಹಳ್ಳಿ ಪ್ರದೇಶಕ್ಕೆ ಹೋಗುವ, ಅಲ್ಲಿ ಸಿಗ್ತದೆ, ಎಷ್ಟೋ ಸಿಗ್ತದೆ ಅಲ್ಲಿ. ಎಸ್, ಉದಯ್ ಅವರೇ, ಅಜತತ್ತೆರ ತುಳುವೆರ ಅನ್ನುವಂಥ ಈ ಏನು ಒಂದು ದೊಡ್ಡ ಆಶ್ಚರ್ಯದ ವಿಚಾರವೂ ಕೂಡ ಹೌದು, ಒಂದು ಗೊಂದಲದ ವಿಚಾರವೂ ಕೂಡ ಹೌದು, ದೊಡ್ಡ ಪ್ರಶ್ನೆಯ ವಿಚಾರವೂ ಕೂಡ ಹೌದು. ಸೊ ಇದು ಹಾದಿಯನ್ನು ಅಂದರೆ ಆ ಮೂಲದಲ್ಲಿ ಇದ್ದಂಥ ಸಂಸ್ಕೃತಿ ಅಥವಾ ಆ ಒಂದು ಆಚರಣೆ ಇರ್ಬೋದು, ಅದನ್ನು ವ್ಯವಸ್ಥಿತವಾಗಿ ಆಡಂಬೀಕರಣಗೊಳಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಸರ್. ಏನು ಹೇಳ್ತೀರಿ ಈ ವಿಚಾರದಲ್ಲಿ ಅಂತ? ಇಲ್ಲ, ಇದರಲ್ಲಿ ಡೌಟೇ ಇಲ್ಲ. ಓಕೆ, 100% ಇದರಲ್ಲಿ ಎಲ್ಲ ರೀತಿಯಾಗಿಯೂ ಹೋಗಿದೆ. ಓಕೆ ಸರ್, ಹಾಗಾದ್ರೆ ಇದು ಯಾರು ತಪ್ಪು ಅಂತ ಹೇಳುದು? ನೋಡಿ, ನಾನು ಅದೇ ಹೇಳಿದೆ ಅಲ್ಲ, ಓಕೆ, ನಮ್ಮ ಹಿರಿಯವರು ಇದು ಮಾಡಿದಂಥ ತಪ್ಪು ಓಪನ್ ಆಗಿ ಹೇಳ್ತೇವೆ. ಅದರಲ್ಲಿ ಏನು ಮುಚ್ಚುಮರಿಡುವಂಥದ್ದು ಎಂಥದ್ದು ಇಲ್ಲ. ಯಾಕಂತ ಹೇಳಿದರೆ ಕೆಲವೊಂದೊಂದು ಕಡೆಯಲ್ಲಿ ಈಗ ನೋಡಿ, ಈಗ ನಾವು ಒಂದು 50 ವರ್ಷ ಈಚೆಗೆ ಮತ್ತು 50 ವರ್ಷದ ಪೂರ್ವಗೆ ನಾವು ತಗೊಂಡ್ರೆ ಹಲವಾರು ಬದಲಾವಣೆಗಳಾಗಿವೆ. ಮತ್ತು ಇನ್ನೊಂದು ವಿಚಾರ ಎಂತ ಅಂತ ಹೇಳಿದ್ರೆ ನೋಡಿ, ಈಗ ದೈವಾರಾಧನೆ ಕಾಲದಲ್ಲಿ ಇವಾಗ ಒಂದು ನಮ್ಮ ಪೂರ್ವಿಕರು ಏನು ಮಾಡಿಕೊಂಡು ಬರ್ತಿದ್ರು ಕ್ರಮಗಳು, ಬಹುಶಃ ನಾವು ನೋಡಲಿಕ್ಕೆ ಹೋದರೆ ಅದರದ್ದು ಇವಾಗ ಒಂದು 25% ಉಳಿದಿರಬಹುದು ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕಿರುವಂಥ. ಯಾಕಂದರೆ ಇದನ್ನು ನಾವು ಬೇರೆ ಬೇರೆ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದವರು ಮತ್ತು ವಿದ್ವಾಂಸರಲ್ಲಿದ್ದಾರೆ, ಅವರ ಜೊತೆ ನಾವು ಡಿಸ್ಕಷನ್ ಮಾಡುವಾಗ ಅವರಲ್ಲಿ ಇರುವಂತಹ ಒಂದು ರೆಕಾರ್ಡ್ ಅಥವಾ ಈಗ ನಡೆಯುವಂತಹ ಒಂದು ಏನು ಕ್ರಮಗಳಿವೆ ಅದಕ್ಕೆ ಮತ್ತು ಇದಕ್ಕೆ ತುಂಬ ವ್ಯತ್ಯಾಸಗಳು ಕಂಡು ಬಂದಿವೆ. ಮಾಡೋದ್ರಲ್ಲಿ ಕೋಲ ಕಟ್ಟುವುದರಲ್ಲಿ ಇರ್ಬೋದು ಅಥವಾ ಕೆಲವೊಂದೊಂದು ಕ್ರಮಗಳಲ್ಲಿ ಇರ್ಬೋದು, ಕೆಲವೊಂದೊಂದು ಕಡೆಗಳಲ್ಲಿ ಇವೆ. ಅಂದರೆ ಮೂಲತವಾಗಿಯೇ ಉಳಿಸಿಕೊಂಡು ಬಂದಿದ್ದಾರೆ ಕೆಲವೊಂದೊಂದು ಕಟ್ಟುಕಟ್ಟಾಳೆಗಳನ್ನೆಲ್ಲ. ಆದರೆ ನೋಡಿ, ನಮಗೆ ದೈವ ಏನು ಹೇಳ್ತಾರೆ, ಸಿರಿ ಸಂಪತ್ತುಗಳನ್ನು ಕರುಣಿಸಿತು. ಆವಾಗ ನಾವು ಒಂದು ದೇವರಿಗೆ ಒಂದು ಹರಕೆ ಹೇಳ್ತೇವೆ, ನನಗೆ ಇಷ್ಟು ಕೊಟ್ಟಿಯಲ್ಲ, ನಿನಗೆ ಒಂದು ಬಂಗಾರದ ಒಂದು ಇದು ಕೊಡ್ತೇವೆ ಅಂತೆ, ಚಿನ್ನದ ಒಂದು ಏನೋ ವಸ್ತು ಕೊಡ್ತೇವೆ, ಬೆಳ್ಳಿಯ ಒಂದು ವಸ್ತು ಕೊಡ್ತೇವೆ ಅಂತ ಹೇಳಿದ್ರೆ ಹಾಗೆ ಇದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತದೆ, ಈ ಒರಿಜಿನಾಲಿಟಿಯನ್ನು ಕಳ್ಕೊಂಡು ಬಂದೆವು. ನಿಜವಾಗಿಯೂ ಇವರು ಅಣ್ಣ ಹೇಳಿದಾಗೆ ದೈವಕ್ಕೆ ಬೆಳ್ಳಿ ಬಂಗಾರ ಏನು ಬೇಡ, ಅದಕ್ಕೆ ಒಂದು ಸಿಂಪಲ್ ಆಗಿ ಶುದ್ಧ ಮನಸ್ಸಿನಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ಅದಕ್ಕೆ ಒಲಿತದೆ. ಆದರೆ ಇವಾಗ ಏನಾಗಿದೆ, ಜನರು ಶ್ರೀಮಂತರಾದರೂ ಪಾಪ ದೈವವನ್ನು ಗತಿಗೆಟ್ಟಿಸಿ ಬಿಟ್ಟೆವು ನಾವು ಇವಾಗ, ಆ ರೀತಿಯಾಗಿ ಬಿಟ್ಟಿದ್ದೇವೆ ಈಗ. ಓಕೆ, ಸೊ ಇವಾಗ ಜನರು ಶ್ರೀಮಂತರಾದರೂ ಜನರು ದೈವಕ್ಕೆ ಶ್ರೀಮಂತಿಕೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಲ್ಲಿರುವ ಮೂಲ ನಂಬಿಕೆ ಅನ್ನುವಂಥದ್ದು ಬಡವಾಗ್ತದೆ. ಈಗ ಏನಾಗಿದೆ ಅಂತ ಹೇಳಿದರೆ ನೋಡಿ, ಇವಾಗ ಶಕ್ತಿ ಪ್ರತಿಷ್ಠೆಯಾಗಿ ಉಳಿಲಿಲ್ಲ, ಈಗ ಅದು ವ್ಯಕ್ತಿ ಪ್ರತಿಷ್ಠೆಯಾಗಿ ಉಳಿದು ಬಿಟ್ಟಿದೆ. ಈಗ ಒಬ್ಬನ ಮನೆಯಲ್ಲಿ ಒಂದು ಈ ರೀತಿಯಾಗಿ ಒಂದು ಕೋಲ ನಡೀತದೆ ಅಂತ ಹೇಳಿದರೆ ಅಲ್ಲಿ ಕಾಂಪಿಟೇಷನ್ ಬಂತು. ಆ ಅಂಚ ಮಲ್ತೇನಾ, ಅವ ಆಗಿ ಮಾಡಿದ್ನಾ, ನಾವು ಅವನಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಏನಾದರೂ ಡಿಫರೆಂಟ್ ಆಗಿ ಮಾಡಬೇಕು. ಆ ಡಿಫರೆಂಟ್ ಆಗಿ ಮಾಡುವ ಒಂದು ಬರದಲ್ಲಿ ನಾವು ನಮ್ಮ ಒರಿಜಿನಾಲಿಟಿಯನ್ನು ಮರೆತು ಬಿಡ್ತಿದ್ದೇವೆ. ಸೊ ಇದು ಈಗ ನಡೆದುಕೊಂಡು ಹೋಗುವಂಥ ಕೆಲವೊಂದೊಂದು, ಈಗ ನೋಡಿ ಉದಾಹರಣೆಗೆ ನಾವು ಹೇಳೋದಾದ್ರೆ, ಈಗ ಹಲವಾರು ನಾವು ಕಡೆಗಳಲ್ಲಿ ನೋಡಿದ್ದೇವೆ. ಇವಾಗ ನೋಡಿ, ದೈವದ ಹೆಸರುಗಳನ್ನು ಒಂದು ಬದಲಾವಣೆ ಮಾಡುವಂಥದ್ದು. ಮುಂಚೆ ಆ ಲಕ್ಕೇಸರಿ ಅಂತ ಇದ್ದ ಒಂದು ದೈವದ ಹೆಸರು ಈಗ ರಕ್ತೇಶ್ವರಿ ಆಗಿಬಿಟ್ಟು, ಪಂಜುರ್ಲಿ ಅಂತ ಹೇಳಿ ನಾವೇ ನಂಬುದಿದ್ದು, ಅದು ಇವಾಗ ವರಾಹಮೂರ್ತಿ ಆಗಿಬಿಟ್ಟು. ಅದೇ ರೀತಿ ಬೇರೆ ಬೇರೆ ಹೆಸರುಗಳನ್ನು ಈ ಕೊರಗಜ್ಜನಿಗೆ ಆಗಿರ್ಬೋದು ಅಥವಾ ಬೊಬ್ಬುಸ್ವಾಮಿಗೆ ಆಗಿರ್ಬೋದು, ಬೇರೆ ಬೇರೆ ಹೆಸರುಗಳನ್ನು ಒಂದು ಅವನಿಗಿಂತ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತೇಳಿ ಹೋಗಿ ಪಾಪ ಖಂಡಿತ. ಓಕೆ, ಸೂರಜ್ ಅವರಲ್ಲಿ ನಾನು ಕೇಳಬೇಕು ಸರ್, ಈ ಸಂದರ್ಭದಲ್ಲಿ ಈ ದೈವಾರಾಧನೆಯನ್ನು ಒಂದು ತೋರ್ಪಡಿಕೆಗೋಸ್ಕರ, ಅಂದರೆ ಇನ್ನೊಬ್ಬರ ಹತ್ರ ತೋರಿಸ್ಕೊಳ್ಬೇಕು, ನಮ್ಮಲ್ಲಿರುವಂಥ ದೈವದ ಆಚರಣೆ ಅನ್ನುವಂಥದ್ದು ಹೀಗಿದೆ, ಅವ್ರಿಗಿಂತ ನಾವು ಚೆನ್ನಾಗಿರಬೇಕು ಅನ್ನುವಂಥದ್ದು ಒಂದು ವರ್ಗದ ಜನರ ಮನಸ್ಥಿತಿ ಇರ್ಬೋದು. ಆದರೆ ಇದನ್ನು ನಡೆಸ್ಕೊಂಡು ಹೋಗುವಂಥ ಒಂದು ವರ್ಗ ಇದೆ ಸರ್, ಅವರಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ಸೊ ಈ ನಮ್ಮನ್ನು ನಾವು ಆ ರೀತಿ ಕಾಣಬೇಕನ್ನುವಂಥವ್ರು, ದೈವಾರಾಧನೆ ಆ ರೀತಿ ಕಾಣಬೇಕನ್ನುವವರ ತಪ್ಪು ಇಲ್ಲಿ ಜಾಸ್ತಿ ಇದೆಯಾ ಸರ್? ಅಥವಾ ಈ ದೈವಾರಾಧನೆಯ ಕಟ್ಟುಕಟ್ಟಳೆಗಳನ್ನು ಇವಾಗಲೂ ಕೂಡ ಅದರಲ್ಲಿ ಜೀವನ ಸಾಗಿಸುವಂಥವರ ತಪ್ಪು ಜಾಸ್ತಿ ಇದೆ? ಯಾರ್ದು ತಪ್ಪು ಅಂತ ಹೇಳ್ಬೋದು? ನೋಡಿ, ಈಗ ಉದಾಹರಣೆಗೆ ಕೊರಗಜ್ಜ ಕೋಲ ಅಂತ ಹೇಳ್ತೇವೆ. ಕೊರಗಜ್ಜ ಕೋಲ ಅಂತ ಹೇಳುವಾಗ ಮೂಲತಃ ಕುತ್ತಾರಿನಲ್ಲಿ ಈಗ ಆದಿ ಅಂತ ಹೇಳ್ತಾರೆ. ಅಲ್ಲಿದು ನೇಮನೆ ಬೇರೆ, ಕೋಲನೆ ಬೇರೆ. ಹೌದು. ಈ ಮಂಗಳೂರು ಕಡೆ ಕೋಲ ಕಟ್ಟುವ ಕ್ರಮನೇ ಬೇರೆ. ಉಡುಪಿ ಕಡೆ ಹೋಗಿ ಅಂತೆ, ಅಲ್ಲಿ ಕೊರಗಜ್ಜನಿಗೆ ಕೆಂಪು ಅಂಗಿ ಹಾಕಿ ಪಂಜುರ್ಲಿ ನೇಮ ತರ ಆಗ್ತದೆ, ಹನಿ ಇಲ್ಲ,
ಆಗ್ತದೆ. ಪುತ್ತೂರು ಕಡೆ ಹೋದ್ರೆ ಗುಲಿಗನ ಟೈಪ್ ನೇಮ್ ಆಗ್ತದೆ. ಇದು ಯಾರು ಅಂದ್ರೆ ಎಲ್ಲಿಂದ ಬಂತಂದ್ರೆ ಹೇಳಿದೆ, ಆ ಒಂದು ಸಮುದಾಯ ಇದನ್ನು ಆಲೋಚನೆ ಮಾಡಬೇಕು. ನಾವು ಕೂತ್ಕೊಂಡು ನಿರ್ದಿಷ್ಟವಾಗಿ ಈ ತರ ಮಾಡುವ ಒಂದೇ ಕಟ್ಲೆ, ಆಗ ಜನರಲ್ಲಿ ಸಹ ಬದಲಾವಣೆ ಆಗುದಿಲ್ಲ. ಒಂದು ಭಯ ಹೆದರಿಕೆ ಅಂತ ಇರ್ತದೆ, ಭಯಭಕ್ತಿ ಅಂತ ಇರ್ತದೆ ದೈವದು. ಒಂದೊಂದು ಊರಿಗೆ ಹೋಗುವಾಗ ಒಂದೊಂದು ಕಟ್ಲೆ. ಅದರಲ್ಲಿ ನಾನು ಒಂದು ಹೇಳಲಿಕ್ಕೆ ಪಡ್ತೇನೆಂದ್ರೆ, ನಮ್ಮ ಆದಿದ್ರಾವಿಡ ಜನಾಂಗದಲ್ಲಿ ಬೆಲಟಜ್ಜ ಅಂತ ಇದೆ. ಅದಕ್ಕೆ ಕಟ್ಟುವುದು ಒಂದೇ ತಲೆಮಾರು, ಬೋಳ ನಾರಾಯಣ ಅಂತ ನಾನು ಆಗ ಹೇಳಿದೆ. ಅವರ ಹಿರಿಯವರು ಕಟ್ತಿದ್ರು ನೇಮ ಮೊದಲು. ಈಗ ತದನಂತರ ಅವರ ಚಿಕ್ಕಪ್ಪ ನಂತರ ಅವರ ಅಪ್ಪ, ಈಗ ಅವರು ಕಟ್ತಿದ್ದಾರೆ. ಅದರದ್ದು ಹೇಗೆ ಅದರದ್ದು ಒಂದು ಚಾಕರಿ ಹೇಗೆ ಉಳಿದಿದೆ ಅಂದ್ರೆ, ಒಂದೇ ಬಣ್ಣ, ಕಪ್ಪಾಗಿ ಒಂದು ಸುಣ್ಣದ ಬೊಟ್ಟು ಹಾಕ್ತಾರೆ, ಒಂದು ಮೀಸೆ ಬಿಡಿಸ್ತಾರೆ. ಅದು ಬೇರೆ ಯಾರಿಗೆ ಸಹ ಅದರ ನೇಮ ಕಟ್ಟಲಿಕ್ಕೆ ಬರುವುದಿಲ್ಲ. ಈಗ ಉಳಿದಿರೋ ತಲೆಮಾರು ಅಂದ್ರೆ ಅವರು ಮಾತ್ರ. ಹಾಗಾಗಿ ಅದನ್ನು ಭಕ್ತಿ ಹಾಗೂ ನಿಷ್ಠೆಯಿಂದ ನಡೆಸಿಕೊಂಡು ಹೋಗಿದ್ರಿಂದ ಅದು ಉಳಿದಿದೆ ಹಾಗೆ. ಮತ್ತೆ ಹೆದರ್ತಾರೆ, ಯಾಕಂದ್ರೆ ಈಗ ನಮ್ಮ ಇದರಲ್ಲಿ ನಾನು ಆಗಸ ಹೇಳಿದೆ, ಕಾನದ ಕಟ್ಟದ ಬೆಲಟಜ್ಜ ತಂಗಡಿ ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ ಕಾನದ ಕಟ್ಟದ ಅಂದ್ರೆ ಸತ್ಯಾಸಾರ ಮನೆ ಅಂತ ಹೇಳ್ತಾರೆ ವರ್ಣನೆಯಲ್ಲಿ. ನಿಜವಾದ ಮೂಲದ ಹೆಸರು ಕಾನದ ಕಟ್ಟದ. ಈ ಕಾನದ ಕಟ್ಟದರಿಗೆ ಯಾರು ದೈವ ಪಾತ್ರ ಇದ್ದಾರೆ ಕುಲದಲ್ಲಿ, ಅವರು ಬೆಲಟಜ್ಜನಿಗೆ ನಿಲ್ಲುವುದಿಲ್ಲ. ಯಾಕಂದ್ರೆ ಅದು ಸಹ ಕುಲದೇ ದೈವ, ಬೆಲಟಜ್ಜನಿಗೆ ನಿಲ್ಲುವುದಿಲ್ಲ. ಈ ಬೆಲಟಜ್ಜಗೆ ಯಾರು ದೈವ ಪಾತ್ರ ಇದ್ದಾರೆ ಅವರು ಕಾನದ ಕಟ್ಟದರಿಗೆ ನಿಲ್ಲುವುದಿಲ್ಲ. ಹಾಗಾಗಿ ನಮ್ಮದ್ರಲ್ಲಿ ಆರಾಧನೆ ಅನ್ನೋದು ಉಳ್ಕೊಂಡು ಬಂದಿದೆ. ಯಾಕಂದ್ರೆ ಅಜ್ಜನ ಮೇಲೆ ಅಷ್ಟೇ ಹೆದರಿ ಭಯ ಉಂಟು. ತಪ್ಪು ಮಾಡಿದ್ರೆ ಅದು ನಾನೇ ಆಗ್ಲಿ, ತನ್ನ ಪೂಜೆ ಮಾಡುವಂತ ಒಂದು ಪಾತ್ರೆ ಆಗ್ಲಿ, ಅಲ್ಲೇ ರಿಸಲ್ಟ್ ಕೊಡ್ತದೆ. ಹಾಗಾಗಿದ್ರಿಂದ ಯಾರು ಸಹ ಅದರಲ್ಲಿ ಆಡಂಬರ ಮಾಡುವುದಾಗ್ಲಿ ಅಲ್ಲ. ಒಂದು ಎಲ್ಲಾದ ಈಗ ಒಬ್ಬನಿಗೆ ನಿಜವಾಗಿ ನಾನು ಹೇಳ್ತೇನೆ, ಪಂಜುರ್ಲಿ ಈಗ ಇವರು ಹೇಳಿದಾಗೆ ವರಹಾಮೂರ್ತಿ ಅಂತ ಈಗಿನ ಉಲ್ಲೇಖದ ಹೆಸರು, ಅದು ಪಂಜುರ್ಲಿ ಅಂತ ಹೇಳ್ತಾರೆ. ಈ ಪಂಜುರ್ಲಿ ದೈವದು ಅದು ನಾವು ಪಾರಿಯಲ್ಲಿ ಹೇಳ್ತೇವೆ. ಈ ತರೆಟು ತುಂಬನ ದೇವರಾದುಲ್ಲ, ಪುಗ್ಗೆಳ್ಳು ತುಂಬನ ದೈವ ಅದುಲ್ಲ, ಸೊಂಟರ್ದು ತೀರ್ತು ವರಾವತಾರ, ಸೊಂಟರ್ದು ಮಿತ್ತು ನರಾವತಾರ ಅಂತ ನಾವು ಹೇಳ್ಕೊಂಡು ಬರ್ತೇವೆ. ಅದರದೊಂದು ಚಾಕರಿ ಹಿಡಿಬೇಕಂದ್ರೆ ಅದು ಪುಣ್ಯ ಮಾಡಿ ಇರ್ಬೇಕು. ಯಾಕೆಂದ್ರೆ 10 ವರ್ಷ ಬ್ರಹ್ಮದೇವರು ಕೊಟ್ಟಂತ 10 ವರ್ಷ ಆಯಸ್ಸನ್ನು, 12 ವರ್ಷ ಆಯಸ್ಸನ್ನು ಕಡಿಮೆ ಮಾಡೋದು ಸಹ, ಜಾಸ್ತಿ ಮಾಡೋದು ಸಹ ಅಧಿಕಾರವನ್ನು ಇಟ್ಕೊಂಡು ಬಂದಂತ ದೈವ ಭೂಮಂಡಲಕ್ಕೆ ಯಾವುದಂತ ಕೇಳಿದ್ರೆ ಅದು ಪಂಜುರ್ಲಿ. ಅದು ಹೇಗೆ ಇನ್ನೊಂದು ಹೇಗೆ ಹೇಳ್ತೇನೆಂದ್ರೆ, ಈ ಪಂಜುರ್ಲಿ ದೈವಕ್ಕೆ ಕೆಲವರು ಒಂದು ಮಾನ್ಯ ಅಂತ ಹೇಳ್ತಾರೆ, ಎಣ್ಣೆ ಕೊಟ್ಟ ಮೇಲೆ ದರ್ಶನಕ್ಕೆ ನಿಲ್ಲುದು. ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ದೈವದ ಚಾಕರಿ ಮಾಡಿದ್ರೆ ಅವ ನಿರ್ದಿಷ್ಟ ಸ್ವಂತವಾಗಿ ಅದಕ್ಕೇನೆ ನಿಂತ್ರೇನೆ ಇದು ಅಂತ ಹೇಳ್ತೇನೆ. ಯಾವುದು ದೈವ ಚಾಕರಿ. ಇವಾಗ ಎಲ್ಲ ದೈವಗಳಿಗೂ ಕೂಡ ಯಾರು ಬೇಕಾದ್ರೆ ಅಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಕಟ್ಬೋದು ಅನ್ನುವಂಥ ವ್ಯವಸ್ಥೆ ಜಾರಿಯಲ್ಲಿ ಇದೆ ಅಂತ ನಾನು ಕೇಳ್ಬೋದು. ನೋಡಿ, ನರ್ತನ ಸೇವೆ ಅಂದ್ರೆ ನೇಮೋತ್ಸವ ಕೊಲೋತ್ಸವದಲ್ಲಿ ಪಂಬದ ಪರವ ನಲಿಕೆ ಅಂತ ಇದೆ. ಅದು ಇಂತಿಂಥ ದೈವಗಳಿಗೆ, ರಾಜನ್ ದೈವಗೆ, ಗರಡಿ ದೈವಗಳಿಗೆ, ಮತ್ತೆ ಇನ್ನಿತರ ದೈವಗಳಿಗೆ ಆ ಥರದ ಒಂದು ವಿಭಾಗ ಇದೆ. ಬಟ್ ದೈವ ಈ ದರ್ಶನ ಪಾತ್ರೆಯಲ್ಲಿ ಅಂದ್ರೆ, ಈಗ ನೋಡಿ ಬಬ್ಬು ಸ್ವಾಮಿ ಅಂತ ಹೇಳುವಾಗ ಅದು ಮುಂಡಲ ಜನಾಂಗವೇ, ಕೋಟಿ ಚೆನ್ನಯ್ಯರು ಹೇಳುವಾಗ ಅದು ಬಿಲ್ಲವ ಜನಾಂಗವೇ, ನಮ್ಮದು ಕಾಣದ ಕಟ್ಟದಲ್ಲಿ ಅಜ್ಜದ ಅಂಗಡಿ ಹೇಳುವಾಗ ಅದು ಆದಿದ್ರಾವಿಡ ಜನಾಂಗವೇ. ಈ ತರ ಒಂದು ದೈವಾರಾಧನೆಯಲ್ಲಿ ಹೋಗ್ತಾ ಉಂಟು. ಈ ಕೊರಗಜ್ಜನಿಗೆ ಏನಾಗಿದೆ ಅಂದ್ರೆ ಅದ್ರದ್ದು ಕುಲದ ಮಾನಿ ಉಂಟು. ಆದ್ರೆ ಈ ಜನಗಳಿಗೆ ಈಗ ಏನಾಗಿದೆ ಅಂದ್ರೆ, ನಾನು ಹೇಳುದಿದೆ, ಕೊರಗಜ್ಜೆ ಬೇಕು, ಅವರ ಕುಲ ಯಾಕೆ ಬೇಡ ಜನಗಳಿಗೆ. ಇದು ತುಳುನಾಡಲ್ಲಿ ಆದಂತಹ ತಪ್ಪು. ಕೊರಗಜ್ಜನ ನಾನು ಮೊನ್ನೆ ಸಹ ಆರಾಧನೆ ಯಾರಿಗೆ ಸಹ ಮಾಡ್ಬೋದು ಸರ್, ನಮ್ಮ ಕುಟುಂಬದಲ್ಲಿ ಸಹ ಕೊರಗಜ್ಜ ಉಂಟು. ಆರಾಧನೆ ಯಾರಿಗೆ ಸಹ ಮಾಡ್ಬೋದು. ಅದ್ರದೇ ಆದ ಶ್ರೇಷ್ಠತೆ ಇದೆ, ಪವಿತ್ರತೆ ಇದೆ. ಅದನ್ನು ಉಳಿಸಿಕೊಂಡು ಬಂದಿರುವವರು ಯಾರು? ನಮ್ಮ ಹಿರಿಯವರು. ನಾವೀಗ ಅದನ್ನು ಈಗಿನ ತಲೆಮಾರಿನವರು ಅದನ್ನು ವ್ಯಾಪಾರ ಮಾಡಿಕೊಂಡು ಹೋಗ್ತಿದ್ದೇವೆ ಅಷ್ಟೇ. ಅಲ್ಲಿ ಅಜ್ಜ ಕಾಣಿದೆ, ಇಲ್ಲಿ ಅಜ್ಜ ನನ್ನ ನಂಬುದು, ಕವಡೆ ಪ್ರಶ್ನೆ ಹಾಕುದು. ನನ್ನ ಇದ್ರಲ್ಲಿ ಹೇಳುದಾದ್ರೆ, ದೈವ ನಾನು ತಪ್ಪು ಮಾಡದಿದ್ರೆ ಸಹ ನೀನು ದೈವ ಒಂದು ಮನುಷ್ಯನ ಮೇಲೆ ಆವೇಶವಾಗಿ ಅಲ್ಲ, ನರ್ತನ ಸೇವೆಯಲ್ಲಿ ಇಂತಿಂತ ಮಾಡಬೇಡ, ನೀನು ಇಂಥ ಗೀಟ್ ಹಾಕಿದ್ರೆ ನಾನು ಇಷ್ಟ ತನಕ ದಾಟಿದವ ಸಲ್ಲ, ದಾಟುವುದು ಸಲ್ಲ. ಯಾಕಂದ್ರೆ ನಂಗೆ ಅದು ದೈವ ಕೊಟ್ಟ ಮಾತು, ವ್ಯಕ್ತಿ ಕೊಟ್ಟ ಮಾತಲ್ಲ ಅದು. ಇದು ದೈವಾರಾಧನೆ. ಅಲ್ಲ, ಮತ್ತೆ ಇವರೊಂದು ಹೇಳಿದ ಮಾತಿಗೆ ನೋಡಿ, ಮುಖ್ಯವಾಗಿ ಈಗ ಕೆಲವೊಂದೊಂದು ದೈವಗಳು ಕೆಲವೊಂದೊಂದು ಜಾತಿ ಜನಾಂಗಕ್ಕೆ, ಸಮಾಜಕ್ಕೆ ಇದ್ದಂಥ ದೈವಗಳು. ಆದ್ರೆ ಈಗ ನಾವು ಸಾರ್ವತ್ರಿಕವಾಗಿ ಎಲ್ಲವನ್ನು ನಾವು ನಂಬುತ್ತೇವೆ. ದೈವ ಅಂತ ಹೇಳಿದ ಮೇಲೆ ನಮಗೆ ಅದು ಎಲ್ಲ. ಆದರೆ ಮೂಲತಃವಾಗಿ ಅದರ ಬಗ್ಗೆ ಮಾತನಾಡುವ ಅಥವಾ ಒಂದು ವಿಮರ್ಶೆ ಮಾಡುವಂಥ ಹಕ್ಕು ಆ ಜನಾಂಗದವರಿಗೆ ಮಾತ್ರ ಇರುವಂಥದ್ದು. ಅವರು ಹೇಳಿದ ಮೇಲೆ ಅದು ಫೈನಲ್. ಈಗ ಇವರ ನಮ್ಮ ಕಾನದ ಕಟ್ಟದ ಒಂದು ವಿಚಾರ ಹೇಳಿದರು, ಅದು ಇವರ ಜನಾಂಗಕ್ಕೆ ಸೇರಿದ ದೈವ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಕ್ಲಾರಿಫಿಕೇಶನ್ ಬೇಕಿದ್ದರೂ ಕೂಡ ಅದು ಇವರ ಹತ್ರ ನಾವು ಕೇಳಬೇಕು. ಅಥವಾ ಈಗ ಕೊರಗಜ್ಜನ ದೈವದ್ದಾಗಿದ್ದಿರ್ಬೋದು, ಅದು ಕೊರಗ ಸಮುದಾಯದವರು ಬಂದು ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು, ಏನು ಅಂತ ಹೇಳಿ. ಈಗ ಬಹಳಷ್ಟು ಇಶ್ಯೂಸ್ಗಳು ನಡೀತಾ ಇದೆ. ಹೊರಗಡೆ ಹೋಗಿ ಮಂಗಳೂರಿನಿಂದ ಹೊರಗಡೆ ಆಚರಣೆ ಆಗ್ತಾ ಇದೆ ಅಂತ ಹೇಳಿ
ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ಕೊರಗ ಸಮುದಾಯದವರು ಮುಂದೆ ಬಂದು ಇದರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇಷ್ಟರವರೆಗೆ. ಈಗ ನಾನು ಆ ಕೊರಗ ಸಮುದಾಯದ ನಾಯಕರ ಜೊತೆ ನಾನು ಮಾತಾಡಿದ್ದೇನೆ, ಬಾಲಣ್ಣ, ಸುಂದರಣ್ಣ ಅವರ ಜೊತೆ ಎಲ್ಲ ನಾನು ಮಾತಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅವರು ಒಂದು ರೀತಿಯಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿ, ನಾನು ಅವ್ರ ಹತ್ರ ಹೇಳಿದ್ದೆ, ಓಪನ್ ಆಗಿ ಕಳೆದ ಸಾರಿ ಮಾತಾಡುವಾಗ ಹೇಳಿದ್ದೆ, ಸುಂದರಣ್ಣ ನೀವು ಬನ್ನಿ, ನೀವು ಮಾತಾಡಿ, ಇದರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ನೋಡಿ ನಮಗೆ ಏನಂತ ಹೇಳಿದ್ರೆ, ನೋಡಿ ನಮ್ಮನ್ನು ಕೇಳುವವರಿಲ್ಲ, ಅದು ಇವರಿಗೆ ಅಣ್ಣ ಹೇಳಿದಾಗೆ ನಮಗೆ ದೈವ ಬೇಕು, ಸಮಾಜದವರು ಬೇಡ ಅಂತೇಳಿ. ಈಗ ಕಳೆದ ಬಾರಿ ಒಂದು ಇಶ್ಯೂ ನಡೆದಿತ್ತು, ಒಂದು ಮಂಜೇಶ್ವರದಲ್ಲಿ ಒಬ್ಬ ಮುಸ್ಲಿಂ ಸಮಾಜದ ಒಬ್ರು ಮುಖಕ್ಕೆ ಕಪ್ಪು ಬಣ್ಣ ಹಾಕಿ ತಲೆಗೆ ಮುಟ್ಟಲೆಗೆ ಹಾಕಿ ಒಂದು ಕುಣಿದದಕ್ಕೆ. ಆ ಸಮಯದಲ್ಲಿ ಈ ಹಿಂದೂ ಪರ ಸಂಘಟನೆಗಳು ಕೆಲವರು ಭಾರಿ ದೊಡ್ಡರಾದಂತ ಮಾಡಿದ್ರು, ನಮ್ಮ ಕೊರಗಜ್ಜನಿಗೆ ಅವಮಾನ ಆಗಿದೆ, ನಮ್ಮ ದೈವಕ್ಕೆ ಅವಮಾನ ಆಗಿದೆ ಅಂತ ಹೇಳಿ. ಅದೇ ಈಗ ನಡೆಯುವಂಥ ಸಂದರ್ಭದಲ್ಲಿ ಯಾಕೆ ಒಂದೇ ಒಂದು ಹಿಂದೂ ಸಮಾಜದ ಒಂದು ಮುಂಚೂಣಿಯಲ್ಲಿರುವಂಥ ಸಂಘಟನೆಗಳು ಯಾಕೆ ಮಾತಾಡ್ತಾ ಇಲ್ಲ? ಸಂಘ ಪರಿವಾರದವರು ಈಗ ಹಿಂದುತ್ವವನ್ನು ಗುತ್ತಿಗೆ ತಗೊಂಡಾಗೆ ಮಾತಾಡ್ತಾರಲ್ಲ ಅವರೆಲ್ಲ, ಈಗ ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೇನಾದರೂ ಲಾಭ ಇದೆಯಾ ಅದರಲ್ಲಿ, ಅಥವಾ ರಾಜಕೀಯವಾಗಿ ಏನಾದರೂ ಲಾಭ ಇದೆಯಾ? ನಮಗೆ ಇರುವಂಥ ಒಂದು ದೊಡ್ಡ ಡೌಟ್ ಏನಂತ ಹೇಳಿದ್ರೆ, ಇಲ್ಲಿ ರಾಜಕಾರಣಿಗಳು ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲಿ ಇಲ್ಲಿ ಜನಪ್ರತಿನಿಧಿಗಳು, ಅಂದ್ರೆ ಈಗ ನಾವು ಇಲ್ಲಿ ಒಂದು ಹಿಂದೂ ಪರ ಅಂತ ಹೇಳಿ ಅಂತ ಇರುವಂಥ ಒಂದು ಸರ್ಕಾರ ಇರುವಂಥದ್ದು, ಅವರೇನಾದರೂ ಮಾತಾಡಬೇಕಲ್ಲ ಇದರ ವಿಚಾರವಾಗಿ. ಈಗ ಈ ರೀತಿಯಾಗಿ ಒಂದು ಧರ್ಮ ಪ್ರಕ್ಷುಬ್ಧವಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ಇದೆ. ನಮ್ಮ ಇಲ್ಲಿಯ ಜನರು ಹೇಳ್ತಾರೆ ಅಲ್ಲಿ ಕೊಂಡೋಗಿ ಆಚರಣೆ ಮಾಡಬಾರ್ದು ಅಂತೇಳಿ, ಅಲ್ಲಿಯ ಮೈಸೂರಿನ ಕಡೆಯ ಜನರು ಹೇಳ್ತಾರೆ ನಾವು ಇದನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ, ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಅವಾಗ ಇಲ್ಲಿ ಒಂದು ಇಶ್ಯೂಸ್ ಕ್ರಿಯೇಟ್ ಆಗ್ತದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಈಗಲೇ 1000 ತೊಂದರೆಗಳಿಂದ ನಾವು ನರಳ್ತಾ ಇದ್ದೆ, ಅದರ ಮಧ್ಯದಲ್ಲಿ ಈ ಧರ್ಮದಂಗಲ್ ಶುರು ಆಗಿಬಿಟ್ರೆ ಪುನಃ ಪ್ರಾಬ್ಲಮ್ ಸ್ಟಾರ್ಟ್. ಅದರ ಮಧ್ಯದಲ್ಲಿ ಪುನಃ ನಿನ್ನೆ ಇವರು ತೇಜಸ್ವಿ ಸೂರ್ಯ ಅವರು ಸ್ಟೇಜಿನ ಮೇಲೆ ಚಪ್ಪಲ್ ಶೂಸ್ ಹಾಕೊಂಡು ಬಂದು ಜೀಟಿಗೆ ಕೈ ಹಿಡಿಲಿಕ್ಕೆ ಸಹ ಉಂಟಲ್ಲ, ಅದಾದ ಒಂದು ಜನಾಂಗ ಉಂಟು, ಗೊತ್ತಾಯ್ತಲ್ಲ? ಪಂಚ ಜೀಟಿಗೆ ಅಂತ ಹೇಳ್ತೇವೆ ಅಥವಾ ಏಕ ಜೀಟಿಗೆ ಅಂತ, ಅದಕ್ಕೆ ಆದರೆ ಒಂದು ಮರ್ಯಾದೆ ಉಂಟು. ಅದನ್ನು ಯಾರೋ ಒಬ್ಬ ಹೋಗಿ ಚಪ್ಪಲ್ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಜೀಟಿಗೆ ಕೈ ಹಿಡಿದ್ರೆ ನಾಳೆ ಇದನ್ನೇ ನೋಡಿದವ ಇನ್ನೊಬ್ಬ ಹಿಡಿತಾನೆ. ದೈವ ಏನೋ ಬಲಿ ಬರ್ತಾ ಇರ್ತದೆ, ಹೋಗಿ ಹೋಗಿ ಹಿಡಿತಾನೆ. ಒಂದು ಕ್ರಮ ಇದೆ, ಅದು ಆ ರೀತಿಯಾಗಿ ನಡ್ಕೊಂಡು ಹೋಗಬೇಕು. ಕ್ರಮ ತಪ್ಪಿದ ಕೂಡಲೇ ಈ ರೀತಿಯಾದಂಥ ಕೆಲವೊಂದೊಂದು ಸನ್ನಿವೇಶಗಳು ನಡೀತವೆ. ಆದ್ರಿಂದ ನಾವು ಹೇಳೋದೇನಂತ ಹೇಳಿದ್ರೆ, ಈ ಥರ ಸಿಚುವೇಶನ್ಸ್ಗಳು ನಡೀತಾ ಇದೆ. ದಯವಿಟ್ಟು ಈ ಹಿಂದೂ ಪರ ಸಂಘಟನೆಗಳು ಸುಮ್ಮನೆ ಇಲ್ದಿದ್ರೆ ಸಹ ಸುಮ್ಮನೆ ಈಗ ಮೊನ್ನೆ ಈ ಹನುಮನ ಪ್ರೊಸೆಷನ್ ನಡೆಯುವಾಗ ಅಲ್ಲಿ ಯಾರೊಬ್ರು ಮುಸ್ಲಿಂ ಮನೆಗೆ ಹತ್ತಿ ಅವರ ಬಾವುಟ ಕಿತ್ತಾಕಿ ಅವ್ರ ಕೇಸರಿ ಬಾವುಟ ಹಾಕಿ ಏನೇನೆಲ್ಲ ರಾಧ ಅಂತೆಲ್ಲ ಮಾಡಿದರೆ ಸುಮ್ಮನೆ ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ನಮ್ಮ ಊರಿನಲ್ಲಿ ಇಂಥ ಪ್ರಾಬ್ಲಮ್ಸ್ ಇದೆ. ಎಷ್ಟೋ ದೇವಸ್ಥಾನಗಳು ವ್ಯಾಜ್ಯೆಯಲ್ಲಿವೆ, ಅಲ್ಲಿ ಸರಿಕಟ್ಟಲ್ಲಿ ಪೂಜೆ ಆಗ್ತಾ ಇಲ್ಲ. ದಯವಿಟ್ಟು ಹಿಂದೂ ಪರ ಸಂಘಟನೆಗಳು ಇಂಥ ವಿಚಾರಗಳಿಗೆ ದಯವಿಟ್ಟು ಗಮನ ಕೊಟ್ಟರೆ ನಮ್ಮ ಸಂಸ್ಕೃತಿಯೂ ಉಳಿತದೆ, ನಮ್ಮ ನಾಡು ಉಳಿತದೆ, ನಮ್ಮ ಭಾಷೆಯೂ ಕೂಡ ಉಳಿತದೆ. ಓಕೆ. ಒಂದು ತುಳುಪರ ಹೋರಾಟಗಾರರ ಅಂದರೆ ಒಂದು ಗಮನಿಸಿದ್ದು ನಾನು, ತುಳು ಭಾಷೆಯ ಬಗ್ಗೆ ಹೋರಾಟ ಮಾಡುವಂಥ ಒಂದಷ್ಟು ಸಂಘಟನೆಗಳು ಇಲ್ಲಿ ಮೌನವಾಗಿದೆ. ದೈವಾರಾಧನೆಗೆ ಸಂಬಂಧಪಟ್ಟಂತ ಒಂದು ಸಂಘಟನೆಗಳಿದೆ, ಸೊ ಅವರು ಮಾತನಾಡ್ತಾ ಇದ್ದಾರೆ ಅದರ ಬಗ್ಗೆ. ಅಲ್ಲ ನೋಡಿ, ಅದರ ಬಗ್ಗೆಯೂ ಕೂಡ ನಾವು ಹೀಗೇನೆ ಅಂದ್ರೆ ಹಲವಾರು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವೆಲ್ಲ ಈ ತರ ನಡೀತಾ ಇದೆ. ಯಾಕೆ ಯಾರು ಒಬ್ಬರು ಇಷ್ಟೆಲ್ಲ ನಡೀತಾ ಇದ್ರು, ಒಬ್ಬರೇ ಒಬ್ಬ ವ್ಯಕ್ತಿ ನಾವು ಈ ವಿಚಾರವಾಗಿ ನಮ್ಮ ಶಾಸಕರ ಹತ್ರ ಮಾತಾಡಬೇಕು, ದಯವಿಟ್ಟು ನೀವು ಮಾತಾಡಿ, ಮೈಸೂರಿನವ್ರ ಹತ್ರ ಮಾತಾಡಿ, ನಮ್ಮ ಆಚರಣೆಗಳಿಗೆ ಧಕ್ಕೆ ಆಗ್ತಾ ಉಂಟು, ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗ್ತಾ ಉಂಟು, ದಯವಿಟ್ಟು ಅವ್ರ ಹತ್ರ ಮಾತಾಡಿ, ಇದನ್ನೆಲ್ಲ ನಿಲ್ಲಿಸಿ ಅಂತ ಹೇಳುವಂಥ ವಿಚಾರಗಳನ್ನು ಯಾಕೆ ಮಾಡ್ತಿಲ್ಲ? ಒಂದು ಮತ್ತೆ ಇನ್ನೊಂದು ನೋಡಿ, ಈಗ ತೇಜಸ್ವಿ ಸೂರ್ಯ ಅವರು ಮಾಡುವಾಗ ಸಹ ಅಲ್ಲಿ ನಮ್ಮ ಶಾಸಕರು ಇರಲಿಲ್ವಾ? ಅಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮ ನಡೆಯುವಾಗ ನಮ್ಮ ಉನ್ನತ ಮಟ್ಟದ ಶಾಸಕರುಗಳು ಇರ್ತಾರೆ, ಅಲ್ಲಿ ಸಚಿವರುಗಳು ಇರ್ತಾರೆ, ನಮ್ಮ ಜಿಲ್ಲೆಯವರು ಇದ್ರಲ್ಲ, ಅಲ್ಲಿ ಹೇಳ್ಬೋದಿತ್ತಲ್ಲ ಇದನ್ನು ದಯವಿಟ್ಟು ಮಾಡಬೇಡಿ, ಇದು ನಮ್ಮ ಕಡೆಯವರಿಗೆ ಸ್ವಲ್ಪ ಭಾವನೆಗಳಿಗೆ ಧಕ್ಕೆ ಆಗ್ತದೆ, ನಿಲ್ಲಿಸಬೇಕು ಅಂತ ಅವರು ಹೇಳ್ಬೋದಿತ್ತಲ್ಲ, ಅವ್ರು ಯಾಕೆ ಹೇಳಲಿಲ್ಲ? ಸೊ ಇಲ್ಲಿ ಇರುವಂಥ ಪ್ರಶ್ನೆ ಇದು, ಅವರಿಗೆ ಏನು ಲಾಭ ಇದೆ ಇದರಲ್ಲಿ? ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಜಿಲ್ಲೆ ಹೇಗೆ ಆಗಿದೆ ಅಂತ ಹೇಳಿದರೆ, ಇಲ್ಲಿಂದ ಎಲ್ಲ ಹಿಡ್ಕೊಂಡು ಹೋಗಿ ಬೇರೆ ಜಿಲ್ಲೆಯವರಿಗೆ ತಿಂದು ತೆಗಿಲಿಕ್ಕೆ ಇಲ್ಲಿಯ ಜಿಲ್ಲೆ, ನಮ್ಮ ಜಿಲ್ಲೆ ಬೇಕು. ಉದಾಹರಣೆಗೆ ನೇತ್ರಾವತಿ ಇಶ್ಯೂವೇ ತಗೊಳ್ಳಿ, ನೀರು ಈ ಕಡೆಯಿಂದ ತಿರುಗಿಸಿದ್ರು, ನೇತ್ರಾವತಿ ನಮ್ಮ ನೀರು ಆ ಕಡೆ ಹೋಯಿತು. ಇಲ್ಲಿ ನಮ್ಮ ನಾಗಾರ್ಜುನ ಪ್ರಾಜೆಕ್ಟ್ ಇದೆ, ಇಲ್ಲಿಂದ ಪವರ್ ಸಪ್ಲೈ ಬೇರೆ ಕಡೆಗೆ ಹೋಗ್ತದೆ, ನಮ್ಮ ಊರಿನವರಿಗೆ ಖಾಲಿ ಬೂದಿ ಮಾತ್ರ, ಎಂಥದೂ ಇಲ್ಲ. ಅದಲ್ಲದೆ ನೋಡಿ, ನಮ್ಮ ಇಲ್ಲಿ ನಾನು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೆ ನಾನು ಈ ವಿಚಾರವನ್ನು. ಇಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಾಗಿತ್ತು ಒಂದು ಟೈಮ್ನಲ್ಲಿ, MCF ಆಗಿರ್ಬೋದು ಅಥವಾ MRPL ಆಗಿರ್ಬೋದು ಅಥವಾ NMPT ಆಗೋ ಟೈಮ್ನಲ್ಲಿ ಕೂಡ ಅಲ್ಲಿ ಫಸ್ಟ್ ಜನನಿಬಿಡ ಪ್ರದೇಶ ಅಲ್ಲಿ ಇದ್ದಂಥದ್ದು. ಅಥವಾ ನಾವು ಹೈವೇ ಆಗಿದ್ದ ಸಂದರ್ಭದಲ್ಲಿ ಕೂಡ ಈ ಹೈವೇಗೆ ಕೂಡ ತುಂಬ ಜನ ಜಾಗಗಳನ್ನು ಬಿಟ್ಟಿದ್ದಾರೆ. ಅವರು ಖಾಲಿ ಸ್ಥಳ ಬಿಟ್ಟದ್ದು ಮಾತ್ರ ಅಲ್ಲ, ಅದರ ಒಟ್ಟಿಗೆ ನಮ್ಮ
ಮೂಲಭೂತವಾಗಿ ಬಂದಿರತಂಥ ದೈವಾರಾಧನೆ ಕೂಡ ಅಲ್ಲಿ ನಡೀತಾ ಇತ್ತು. ಎಷ್ಟೋ ದೈವಸ್ಥಾನಗಳನ್ನು ಆ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಶಿಫ್ಟ್ ಮಾಡಿರುವ ಉದ್ದೇಶ ಏನು? ನಮಗೆ ಮುಂದಿನ ಪೀಳಿಗೆಗೆ ನಮಗೆ ಇಲ್ಲಿ ಒಂದು ಒಳ್ಳೆ ನೆಲೆ ಸಿಗಬೇಕು, ಒಳ್ಳೆ ಕೆಲಸ ಸಿಗಬೇಕು ಅಂತೇಳಿ. ಆದರೆ ಈಗ ಪ್ರಾಬ್ಲಮ್ ಏನಾಗ್ತಿದೆ, ನಾವು ನಮ್ಮ ಹಿರಿಯರು ಆವಾಗ ಮಾಡಿದ ತಪ್ಪಿನಿಂದಾಗಿ ಅವಾಗ ಏನೋ ಒಂದು ಅವಾಗ ಸಿಗ್ತಿತ್ತು. ಬಟ್ ಇವಾಗಿನ ಸರ್ಕಾರಗಳು ಬಂದು ಎಲ್ಲ ಚೇಂಜ್ ಮಾಡಿ ನಮ್ಮ ಊರಿನ ಹುಡುಗರು ಬೇರೆ ಊರಿಗೆ ಹೋಗಿ ದುಡಿಯುವಾಗೆ ಆಗ್ತಾ ಉಂಟು ಇವಾಗ. MRP ಅಲ್ಲಿ ಕೆಲಸ ಸಿಗಬೇಕು ನಮ್ಮವರಿಗೆ ಸಾಧ್ಯ ಇಲ್ಲ. ಪಾಪ ಹಲವಾರು ಸಂಘಟನೆ ಕಾರ್ಯಕರ್ತರೆಲ್ಲ ಹೋರಾಟ ಮಾಡ್ತಾನೆ ಇದ್ದಾರೆ, ನಮ್ಗೆ ಏನು ಸಿಗ್ತಾ ಇಲ್ಲ. ಆದ್ರಿಂದ ಇದರ ಬಗ್ಗೆ ದಯವಿಟ್ಟು ಇನ್ನಾದರೂ ಜನರು ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನೂ ಸ್ಟೆಪ್ ತೆಗಿಲಿಲ್ಲ ಅಂತ ಹೇಳಿದ್ರೆ ನಾಡಿನ ದಿನ ನೋಡಿ, ಇವಾಗ ನಮ್ಮ ಈಗನೇ ಡಿಸ್ಕಷನ್ ಮಾಡ್ತಿದ್ದೇವೆ ನಾವು. ಅವಾಗ ಕೊರಗಜ್ಜನನ್ನು ಮೈಸೂರಿಗೆ ಕೊಂಡೋದ್ರು ಅಂತ. ಅವನು ಯಾಕೆ ಕೊಂಡೋದ್ರು, ನನಗೆ ಫೋನ್ ಬಂದಿತ್ತು ಅವರ ಕಡೆಯಿಂದ, ಫೋನ್ ಬಂದಿತ್ತು ನನಗೂ ಕೂಡ. ಏನು ವಿಷಯ ಅಲ್ಲ, ಅವ್ರು ಹೇಳಿದ್ರು, ಅಲ್ಲ ಅಣ್ಣ, ಅವರು ನಮ್ಗೆ ಕನಸಲ್ಲಿ ಬಂದಿತ್ತು, ದೈವ ಬಂದು ಹೇಳಿತು ಇಲ್ಲಿ ನೀವು ಗುಡಿ ಕಟ್ಟಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ, ನಿಮಗೆ ಆ ಥರ ಬಂದು ನೀವು ಈ ಥರ ಎಲ್ಲ ಮಾಡೋದಾದ್ರೆ ನೀವು ದೈವ ಗುಡಿ ಕಟ್ಟೋದಲ್ಲ, ನೀವು ಬೆಸ್ಟ್ ಯು ಕನ್ಸಲ್ಟ್ ಸೈಕ್ಯಾಟಿಸ್ಟ್ ಹೇಳಿದ್ದೆ ನಾನು. ಯಾರಾದ್ರೂ ಮನೋರೋಗಿಯನ್ನೊಬ್ಬರನ್ನು ಕನ್ಸಲ್ಟ್ ಆಗಿ, ಯಾಕಂತ ಹೇಳಿದ್ರೆ ನಿಮಗೆ ಕನಸಿನಲ್ಲಿ ಬಂದದನ್ನು ನೀವು ಎಲ್ಲ ಮಾಡ್ತೀರಿ ಅಂತ ಹೇಳಿದ್ರೆ, ಈಗ ಅಜ್ಜ ಕನಸಿನಲ್ಲಿ ಬಂದೆ ಅಂತ ಹೇಳಿದ್ದು, ಖಾಲಿ ನಿಮ್ಮ ಹತ್ರ ಗುಡಿ ಕಟ್ಟು ಅಂತ ಹೇಳಿದ್ನಾ, ಅಥವಾ ಬೇರೆ ಏನು ವಿಷಯ ಹೇಳಿಲ್ವಾ? ಅಜ್ಜ ಹಾಗೆ ಹೇಳುವವರಲ್ಲ. ಅಜ್ಜನಿಗೆ ಅವರು ಪರೋಪಕಾರಿ, ಅವರು ಬೇರೆಯವರನ್ನು ಸಹಾಯ ಮಾಡಲಿಕ್ಕೆ ಇರುವಂಥವರು, ಒಂದು ಎಂತ ಹೇಳಿ ದೌರ್ಜನ್ಯದ ವಿರುದ್ಧ ಎದ್ದು ನಿಂತವರು. ಅವರ ಕಥೆಯನ್ನು ನೋಡಲಿಕ್ಕೆ ಹೋದರೆ ಅವರು ಕನಸಲ್ಲಿ ಹೇಳಿದಿರ್ಬೋದಲ್ಲ, ನೀನು ದುಡ್ದದನ್ನೆಲ್ಲ ಪಾಪದವರಿಗೆ ಕೊಡು ಅಂತ ಹೇಳಿ. ಆ ರೀತಿ ಕೂಡ ಹೇಳಿದ್ದಿರ್ಬೋದಲ್ಲ, ಅದನ್ನ ಯಾಕೆ ಇವರು ಮಾಡ್ತಾ ಇಲ್ಲ? ಅಥವಾ ಹೇಗೆ ಆಗಿರ್ಬೋದು ಅಂತ ಹೇಳಿದರೆ, ನೋಡಿ ಆಯಿತು ಸರಿ, ನಿನಗೆ ನಂಬು ಅಂತ ಹೇಳಿದ್ರಾ, ಹಾಗಾದರೆ ನಂಬುವುದಾದರೆ ಕ್ರಮ ಹೇಗೆ? ಯಾಕಂತ ಹೇಳಿದರೆ ಈಗ ನೋಡಿ, ಕೊರಗ ಸಮುದಾಯದವರ ಹತ್ರ ನಾನು ಕಾಂಟ್ಯಾಕ್ಟ್ ಆಗಿ ಇದರ ಬಗ್ಗೆ ರಿಸರ್ಚ್ ಮಾಡೋ ಟೈಮ್ನಲ್ಲಿ ನಾನು ಮಾತಾಡುವಾಗ ಅವರು ಹೇಳ್ತಾರೆ, ಕೊರಗಜ್ಜನಿಗೆ ಕೋಲ ಎಲ್ಲ ಇಲ್ಲ, ಮತ್ತು ಈಗ ಮಾಡುವಂಥದ್ದು ಅಂತ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಇದರ ಬಗ್ಗೆ ಕೂಡ ಅವರು ಬಂದು ಆದಷ್ಟು ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಗೊಂದಲಗಳನ್ನು ನಿವಾರಣೆ ಮಾಡಿದರೆ ಉತ್ತಮ. ಯಾಕಂದರೆ ಕಳೆದ ಸರಿ ಕೂಡ ಒಂದು ಈಗ ಇನ್ಸಿಡೆಂಟ್ ಆಗಿತ್ತು, ಒಬ್ಬರು ಮುಖಕ್ಕೆ ಬಣ್ಣ ಎಲ್ಲ ಹಚ್ಚಿ ಕುಂದದಕ್ಕೆ ಹಿಂದೂ ಪರ ಸಂಘಟನೆಯವರು ಬಹಳ ಒದ್ದಾಡಿದ್ರು, ಕೈಕಾಲೆಲ್ಲ ಹೊಡೆದ್ರು. ಆಮೇಲೆ ನಂತರ ಸ್ವಲ್ಪ ಸಮಯ ಬಿಟ್ಟು ಅದೇ ಕೊರಗ ಸಮುದಾಯದ ನಾಯಕರು ಬಂದು ಅವರೇ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ಅದು ಕೊರಗಜ್ಜಲ್ಲ, ಮುಖಕ್ಕೆ ಕಪ್ಪು ಹಾಕಿದ್ರೆ ಆಗುದಿಲ್ಲ ಅಂತೇಳಿ. ಹೌದು. ಇನ್ನೊಂದು ವಿಚಾರ, ಕಳೆದ ಕಾಂತಾರ ಸಿನಿಮಾ ಬಿಡುಗಡೆ ಆಯಿತು. ಆ ಬಿಡುಗಡೆ ಆದ ಸಂದರ್ಭದಲ್ಲಿ ನಟ ಚೇತನ್ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಇದು ಮೂಲ ದ್ರಾವಿಡ ಸಂಸ್ಕೃತಿ ಅಥವಾ ಗುಡ್ಡಗಾಡು ಆ ಪ್ರದೇಶ ಏನಿದೆ ಅಲ್ಲಿನ ಸಂಸ್ಕೃತಿ, ಇದು ಹಿಂದೂ ಸಂಪ್ರದಾಯ ಅಲ್ಲ ಅಂತ ಬೇಜಾನ್ ರಾದ್ಧಾಂತ ಆಗೋಗ್ಬಿಡ್ತು. ಆ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳೇನು, ರಾಜಕೀಯ ಹೇಳಿಕೆಗಳೇನು ಎಲ್ಲವೂ ಕೂಡ ಬಂತು. ಆದರೆ ನಿಜವಾದ ದೈವಾರಾಧನೆಗೆ ಯಾವಾಗ ಅಪಮಾನ ಆಗ್ತಾ ಇದೆ, ಸೊ ಆವಾಗ ಈ ಧ್ವನಿಗಳೆಲ್ಲ ಇಲ್ಲ. ಸೊ ಇದು ದೊಡ್ಡ ಪ್ರಶ್ನೆಯಾಗಿ ಉಳಿಯುವಂಥದ್ದು. ಯಾರು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ, ಎಲ್ಲಿ ಪ್ರಚಾರ ಸಿಗ್ತದೆ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಾಗ ನಾನು ಕೇಳುವಂಥದ್ದು, ಅದೇ ದೈವಾರಾಧನೆ ಹಿಂದೂ ಸಂಸ್ಕೃತಿ, ಎಲ್ಲೂ ಬೇಕಾದರೂ ಮಾತಾಡ್ತೀವಿ ಅಂತ ಹೇಳಿದಂಥ ಅದೆಷ್ಟೋ ಜನ ಇದ್ದಾರೆ ಸರ್. ಸೊ ಎಲ್ಲಿ ಹೋದರು ಅನ್ನುವಂಥದ್ದು, ಇದ್ರ ಬಗ್ಗೆ ಮಾತನಾಡೋದಿದೆ. ಜೊತೆಗೆ ಈ ಹಾದಿ ತಪ್ಪಿದೆಯಾ ದೈವಾರಾಧನೆಯ ಆ ಒಂದು ವಿಚಾರಗಳಿರ್ಬೋದು, ಇವಾಗಿನ ಏನು ಆಧುನಿಕತೆಯ ಜಗತ್ತಿನಲ್ಲಿ ಆಧುನಿಕತೆ ವೇಗವಾಗಿ ಹೋಗ್ತಾ ಇದೆ, ಅದರಲ್ಲಿ ಈ ದೈವಾರಾಧನೆಯ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ, ಎಲ್ಲವೂ ಕೂಡ ಮಾತನಾಡೋದಿದೆ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ದೈವ ಅಪಮಾನ ಈ ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಯಾರು ಯಾವ ರೀತಿಯಲ್ಲಿ ಅಪಮಾನ ಮಾಡ್ತಾ ಇದ್ದಾರೆ, ದೈವಕ್ಕೆ ಅಥವಾ ದೈವಾರಾಧನೆಯ ಆ ಒಂದು ಪವಿತ್ರವಾದಂಥ ನಂಬಿಕೆಗೆ ಅಪಮಾನ ಆದಾಗ ಹಿಂದೂ ಸಂಘಟನೆಗಳು ಅಂತ ಕರೆಸ್ಕೊಂಡಂಥ ಅದೆಷ್ಟೋ ಸಂಘಟನೆಗಳಿದ್ದಾರೆ ಅಥವಾ ನಾಯಕರುಗಳಿದ್ದಾರೆ, ಮೌನವಾಗಿದ್ದೇಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈ ದೈವಾರಾಧನೆಯ ಹಾದಿ ಅನ್ನುವಂಥದ್ದು ಪವಿತ್ರತೆಯಿಂದ ಕೂಡಿತ್ತು, ಅದಕ್ಕೆ ಒಂದು ಕಟ್ಟುಕಟ್ಟಳೆಗಳಿತ್ತು, ಅದು ಅಷ್ಟೊಂದು ಪವಿತ್ರತೆಯನ್ನು ಕಾಪಾಡಿಕೊಂಡಿತ್ತು. ಈ ಆಧುನಿಕತೆಯ ಭರಾಟೆಯಲ್ಲಿ ಅದು ಅದನ್ನು ಪವಿತ್ರತೆಯನ್ನು ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಅತಿಥಿಗಳ ಜೊತೆ ನಾನು ಮಾತನಾಡ್ತಾ ಇದ್ದೆ. ಈ ಒಂದು ದೈವಾರಾಧನೆಯ ಕಟ್ಟುಕಟ್ಟಳೆಗಳ ಜೊತೆಯಲ್ಲಿ ನಮ್ಮ ಈ ಸಮಾಜಕ್ಕೆ ಒಂದು ಬಾಂಧವ್ಯ ಇತ್ತು, ಒಂದು ಇಷ್ಟೊಂದು ಪಂಗಡಗಳು ಅಂತ. ಆ ಪಂಗಡಗಳಿಗೆ ಆ ದೈವಗಳ ಆಚರಣೆಯಲ್ಲಿ ಪಾಲುಗಳು, ಇಂಥ ಪಂಗಡ ಇದನ್ನು ಮಾಡಬೇಕು ಅಥವಾ ಇಂಥ ಸಮುದಾಯದವರಿಗೆ ಇಂಥ ಜವಾಬ್ದಾರಿ ಅನ್ನೋಂಥದ್ದು, ಈ ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಲಿಂಕ್ ಕ್ರಿಯೇಟ್ ಆಗಿತ್ತು. ಇವಾಗ ಅದು ಆ ವ್ಯವಸ್ಥೆಯಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ. ಇದನ್ನು ಆಯಾಯ ಸಮುದಾಯಗಳು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾವ, ಹೇಗೆ ಅಂತ ನೋಡಿ. ಈ ದೈವಾರಾಧನೆ ಅನ್ನೋದು ಓಕೆ, ಕೊರಗಜ್ಜನಿಗೆ ಮೊದಲು ಈಗ ಕುತ್ತರ್ನಲ್ಲಿ ಕಟ್ಟುವಂಥ ಮಾಯಲನ್ನ ಅಂತ ಇದ್ದಾರೆ, ಅವರ ಹತ್ರ ಒಮ್ಮೆ ದೈವದ ಕಲಾ ಅಂತ ನಮ್ಮ ಟಿ ವಿಯಲ್ಲಿ ಪ್ರೋಗ್ರಾಮ್ ಆಗುವಾಗ ಅಲ್ಲಿ ಕೇಳುವಾಗ ಸಹ ಬಂದದೇ, ನಾನು ಪ್ರತ್ಯಕ್ಷ ನೋಡಿಸದೆ. ಯಾಕೆಂದರೆ ಕೊರಗಜ್ಜನಿಗೆ ಮೊದಲು ಮಾನಿದಾಸನ ಇರಲಿಲ್ಲ, ಈಗಿಂದ ಬಂದದ್ದು. ಓಕೆ, ಇನ್ನೊಂದು ಕುಲದವ್ರು ನಿಲ್ತಾರೆ, ಹಾಗಾದರೆ ಆ ಕುಲದ ದೈವಕ್ಕೆ ನಮ್ಮ ಕೊರಗಜ್ಜನ ಸಮುದಾಯದವ್ರು ಸಹ ನಿಲ್ಬೋದಲ್ಲ. ಈಗ ಅವರು ಕೊರಗಜ್ಜನಿಗೆ ನಿಲ್ಲುವುದಾದ್ರೆ ಆ ಕೊರಗಜ್ಜನ ಕುಲದವ್ರು ಸಹ ಇನ್ನೊಂದು ಸಮುದಾಯದ ದೈವಕ್ಕೆ ನಿಲ್ಬಹುದಲ್ಲ. ಅದರಲ್ಲಿ ಪ್ರಶ್ನೆ ಮಾಡೋದೆಲ್ಲಿ ಬಂತು? ಒಂದೊಂದು ನಾನು ಆಗ ಸಹ ಹೇಳಿದೆ, ಅದು ಒಂದೊಂದು ಆರಾಧನೆ ಅನ್ನೊಂದು ಇನ್ನೊಂದು. ಈಗ ಗುತ್ತು ಅಂದರೆ ಅದು ಖಾಲಿ ಜಾತಿಗೆ ಸಂಬಂಧಪಟ್ಟದಲ್ಲ, ಅದಕ್ಕೆ ಒಂದು ಮಾನ್ಯತೆ ಇದೆ. ಗುತ್ತಂದರೆ ಬರ್ಕೆ ಅಂದರೆ ಸಹ ದೈವದ ಕಟ್ಟಲ್ಲಿ ಕೇಳ್ತದೆ, ಕೆಲವೊಂದು ದೈವದ ಹಿಸ್ಟ್ರಿಯಲ್ಲಿ ಇಂಥವ್ರು ಬರಬಾರ್ದು ಅಂತ. ಆದರೆ ಅದು ತನ್ನ ಒಂದು ರಾಜ್ಯದ ಕಲದಲ್ಲಿ ಕೂತ್ಕೊಳ್ಳುವಾಗ ಅವರನ್ನು ಆಡಿ ಕೊಂಡಾಡಿಸುಂಟು, ಇಂಥವರು ಬಂದಿದ್ದಾರಾ 16 ವರ್ಗದ. ಈಗ ನಮ್ಮ ಬೆಲಟಜ್ಜನ ಕಥೆಯಲ್ಲಿ ಮೂಲತಃ ಈಗ ಇವರದ್ದು ಆಚಾರ್ಯ ಅಂತ ಹೇಳ್ತಾರೆ, ಅವರು ಅಜ್ಜ ಗಗ್ಗರ ಇಡುವಾಗ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಅಜ್ಜ ದೈವರೂಪ ತಾಳ್ಲಿಕ್ಕೆ ಕಾರಣನೇ ಅವರು. ಅದೊಂದು ಇನ್ಸಿಡೆಂಟ್ ಅಂತ ಹೇಳ್ತೇವೆ. ಯಾಕೆ ಒಂದು ದೈವರೂಪ ತಾಳ್ಲಿಕ್ಕೆ ಅದು ಆಗಿದ್ರು ಅಂತ ಚರಿತ್ರೆ, ಅದನ್ನು ನಾವು ದ್ವೇಷ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಜ್ಜ ಬೆಲಟಜ್ಜ ಅಡ್ಡನೆ ಅಂತ ಹೇಳ್ತಾರೆ, ಕೋಲ್ ಮತ್ತೆ ಇದು ಅಡ್ಡನೆ ಇಟ್ಕೊಂಡು ಕೂತ್ಕೊಳ್ಳುವಾಗ ಗುತ್ತು ಬರ್ಕೆಯಿಂದ ಮೊದಲು ಜೈನ ಮನತನದಿಂದ ನಂತರ ಗುತ್ತು ಬರ್ಕೆಯಿಂದ ಹೀಗೆಲ್ಲ ಸ್ಟಾರ್ಟ್ ಆಗಿ ಬರುವಾಗ ಒಂದು ಕೇಳ್ಕೊಂಡು ಬರೋ, ಇಂಥವ್ರು ಇದ್ದಾರಾ, ಬರ್ಕೆ ತಕಲುಲ್ಲೇರ, ಗುತ್ತು ಬಾಮದುಲ್ಲೇರ, ಜೈನರ್ದುಲ್ಲೇರ, ಎನ್ನ ಕುಲ ತಕಲುಲ್ಲೇರ ಅಂತ ಕೇಳುವಾಗ ಮೂಲ ಪಾಡಿನ ಉಲ್ಲೇರ ಅಂತ ಕೇಳ್ತದೆ, ಆಚಾರನಕಲು ಅಚ್ಚಯ್ಯರು ಉಲ್ಲೇರ ಅಂತ ಕೇಳ್ತದೆ. ನೋಡಿ, ಅಜ್ಜನ ಗಗ್ಗರ ಇಡುವಾಗ ಅವರು, ಯಾಕೆಂದ್ರೆ ಅಲ್ಲಿ ಅವರಿಗೆ ಗೊತ್ತುಂಟು ಅವರೇ ಬರುವುದಿಲ್ಲ. ಅದು ಒಂದು ಅಜ್ಜನ ಚರಿತ್ರೆಯಲ್ಲಿ ನಡೆದಂಥ ಹಿಸ್ಟ್ರಿ, ಅದನ್ನು ನಾವು ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದರ ಕಟ್ಟಿ ಏನಿದೆ, ನಾವು ಬರಬೇಡ ಅಂತ ಹೇಳುದಿಲ್ಲ, ಮೈಕಲ್ಲಿ ಒಮ್ಮೆ ಅನೌನ್ಸ್ ಮಾಡ್ತೇವೆ, ಮಾತ್ರ ಅವರು ಬರಬೇಡ ಅಂತ ನಾವು ಹೇಳುದಿಲ್ಲ. ಅವರಿಗೆ ಗೊತ್ತುಂಟು ಅದು ಕಟ್ಟದು, ಅದನ್ನು ದ್ವೇಷಿಸಿಲ್ಲ, ಯಾರು ಸಹ ಪ್ರಶ್ನೆ ಮಾಡಿಲ್ಲ. ಆದರೆ ತದನಂತರ ರಾಜ್ಯದ ಕಾಲದಲ್ಲಿ ಕೂತ್ಕೊಳ್ಳುವಾಗ ಆಡಿ ಕೇಳಿ ಕೊಂಡಾಡ್ತದೆ, ಅವರಿಗೆ ಸಹ ನನ್ನದೊಂದು ಇದು ಅಂತ ಹೇಳ್ತೇನೆ, ಜ್ಞಾಪಕ ಮಾಡಿದೆ ಅಂತ ಹೇಳುವಾಗ. ಹಾಗೆ ಅಂತ ಬರುವಾಗ ಕಟ್ಟೆ ಕ್ರಮನೇ. ಓಕೆ ಓಕೆ ಸರ್, ಇವಾಗ ನಾನು ಉದಯನಲ್ಲಿ ಕೇಳಬೇಕು, ಅಂದರೆ ಈ 16 ವರ್ಗಗಳಿಗೆ ಆ ದೈವದ ಕಲಾ ಅಂತ ಇರುವಾಗ ಅಲ್ಲೂ ಕೂಡ ಒಂದು ಜವಾಬ್ದಾರಿಗಳಿರ್ತದೆ ಸರ್. ಸೊ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ತಾವು? ನೋಡಿ, ಖಂಡಿತವಾಗಿ ಇದು ದೈವಾರಾಧನೆ ಅಂತ ಹೇಳಿದರೆ ಒಂದು ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದರೆ ಇದೊಂದು ಸಾಮಾಜಿಕ ನ್ಯಾಯ ಪದ್ಧತಿ. ಹಿಂದಿನ ಕಾಲದಲ್ಲಿ ಈಗೆಲ್ಲ ಕೋರ್ಟ್ ಕಚೇರಿಗಳಲ್ಲಿ ವರ್ಷಾನುಗಟ್ಟಲೆ ನಡೆಯುವಂಥ ವ್ಯಾಜ್ಯಗಳು ಆವಾಗ ಒಂದು ಕ್ಷಣದಲ್ಲಿ ಮುಗಿದೋಗ್ತಿತ್ತು. ಎಂಥ ತೀರ್ಮಾನ ಇದ್ದರೂ ಕೂಡ ದೈವದ ಮೇಲೆ ಹಾಕಿಬಿಟ್ರೆ ಅದಕ್ಕೊಂದು ತೀರ್ಮಾನ ಬರ್ತಿತ್ತು. ಮತ್ತು ದೈವದ ಒಂದು ನೆರಳಿನಲ್ಲಿ ಯಾವುದಕ್ಕೂ ಯಾರಿಗೂ ಶಿಕ್ಷೆ ಅಂತ ಏನಿಲ್ಲ. ಅದು ಈಗಿನ ಜನರು ಹೆದರಿಸೋದು, ದೈವ ಅದು ಮಾಡ್ತಿದ್ದ, ಅದರಲ್ಲಿ ಶಿಕ್ಷೆ ಅಂತಿಲ್ಲ, ಅದರಲ್ಲಿ ನಿಮಗೆ ಇರುವಂಥದ್ದು ಪರಿಹಾರ. ತಪ್ಪು ಸರ್ವೇ ಸಾಮಾನ್ಯ, ಎಲ್ಲರೂ ಮಾಡ್ತಾರೆ, ಮನುಷ್ಯ ಆದ ಮೇಲೆ ತಪ್ಪು ಮಾಡಲೇಬೇಕು. ಹಾಗಿರುವಾಗ ಅವನ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಪರಿಹಾರ ಕೊಡುವಂಥದ್ದು ಸಾಮಾಜಿಕ ನ್ಯಾಯ ಪದ್ಧತಿ, ಅದರಲ್ಲಿ ಒಂದು. ಮತ್ತು ಇನ್ನೊಂದು ಎಂತಂತ ಹೇಳಿದರೆ, ಇವಾಗ ನಾವು ಈ ಮಾಡರ್ನ್ ಸೈನ್ಸಲ್ಲಿ ವಿ ಮೇ ಕಾಲ್ ಇಟ್ ಆಸ್ ಕೌನ್ಸಿಲಿಂಗ್. ಆದರೆ ಹಿಂದಿನ ಕಾಲದಲ್ಲಿ ಅದು ಒಂದು ದೈವಕ್ಕೆ ಒಂದು ಅಣಿಯಾಗಿ ಕೂತಾಗ ಅವ ವ್ಯಕ್ತಿಯನ್ನು ನಾವು ಒಂದು ಅವನಲ್ಲಿ ನಾವು ಒಂದು ದೇವರನ್ನು ಕಾಣ್ತೇವೆ. ಅಥವಾ ಒಂದು ಈಗ ನೋಡಿ, ಈಗ ಉದಾಹರಣೆಗೆ ಈಗ ಹೆಚ್ಚಿನ ಈಗ ಈ ಎಂಥ ಕಾಯಕಳ್ದು ಮಾಯಕ್ಕೆ ಸೇರಿದ ಅಂದರೆ ಜೀವಂತವಾಗಿದ್ದ ವ್ಯಕ್ತಿಗಳನ್ನು ನಾವು ಇವಾಗ ದೈವದ ಸ್ಥಾನ ಕೊಟ್ಟು ಏನು ಆಚರಣೆ ಮಾಡ್ತಿದ್ದೆ, ಮೇ ಬಿ ಬಬ್ಬುಸ್ವಾಮಿ ಆಗಿದ್ದಿರ್ಬೋದು, ಅಥವಾ ನಮ್ಮ ಕೋಟಿ ಚೆನ್ನಯ್ಯರಾಗಿರ್ಬೋದು, ಕಾಂತಾಬರಬಹುದು, ಇವರೆಲ್ಲ ಏನಂತ ಹೇಳಿದರೆ ಆದರ್ಶವನ್ನು ಮೆರೆದಂಥ ವ್ಯಕ್ತಿಗಳು, ಕಲ್ಲುಟ್ಟಿ ಕಲ್ಕುಡ ಆಗಿದ್ದಿರ್ಬೋದು, ಆದರ್ಶವನ್ನು ಮೆರೆದಂಥ ವ್ಯಕ್ತಿಗಳು. ಸೊ ಆವಾಗ ಏನಾಗ್ತದೆ, ನಾವು
ಅವರ ಮುಂದೆ ನಿಂತು ಅರಿಕೆಯನ್ನು ಮಾಡಿಕೊಂಡು ಅವರು ನಮಗೆ ಒಂದು ವಿಚಾರಗಳ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ ನಮಗೆ, ಹೀಗೆ ಮಾಡಬಾರ್ದು ಹೀಗೆ. ಈಗ ಮಾಡರ್ನ್ ಸೈನ್ಸಲ್ಲಿ ನಾವು ಅದನ್ನು ಕೌನ್ಸಿಲಿಂಗ್ ಕರ್ಕೊಂಡು ಮೆಡಿಕಲ್ ಸೈನ್ಸಲ್ಲಿ, ಆದರೆ ಆಗಿನ ಕಾಲದಲ್ಲಿ ಇದು ನಡೀತಿದ್ದದ್ದು ಇದು ಗೊತ್ತಾಯ್ತಲ್ಲ. ಒಂದು ಜನರಲ್ಲಿ ಕೂತ್ಕೊಳಿಸಿ ಸಮಾಧಾನ ಮಾಡುವಾಗ ಒಬ್ಬ ಮಾತು ಕೇಳ್ತಿದ್ದ. ಮತ್ತೆ ಎಷ್ಟೋ ಮನೋರೋಗಗಳಿಗೆ ಸಹ ಈಗ ಹೇಳ್ತಾರೆ ಸಾಮದಾನ ವೇದ ದಂಡ ಅಂತ ಹೇಳ್ತಾರೆ. ಸೊ ಆ ಥರದ ಒಂದು ಪದ್ಧತಿ ದೈವಾರಾಧನೆಯಲ್ಲಿ ಕೂಡ ಇತ್ತು. ಅವ ಸಮಾಧಾನವಾಗಿ ಕೇಳಿದರೆ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥ ಒಂದು ಟೋಟಲಿ ಅವನ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡು ಹೋಗ್ತೇವೆ. ಹಾಗಿರುವಾಗ ಹೇಗೆ ಅಂತ ಹೇಳಿದರೆ ಅಲ್ಲಿ ಈ ಒಂದು ಕಾಲದಲ್ಲಿ ನೀವು ಹೇಳಿದ ಹಾಗೆ ಎಲ್ಲ 16 ವರ್ಗದ ಏನು ಜನರಿದ್ದಾರೆ ಅವರೆಲ್ಲರೂ ಬಂದು ಒಟ್ಟಿಗೆ ಸೇರಿ ಊರಿನವರೆಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಹಿರಿಯವರು ಈ ಒಂದು ಆಚರಣೆಯನ್ನು ಮಾಡಿರುವಂಥದ್ದು, ಈ ಒಂದು ಕ್ರಮವನ್ನು ಮಾಡಿರುವಂಥದ್ದು. ಇದು ದೈವಾರಾಧನೆ ಆಗಿರ್ಬೋದು ಅಥವಾ ದೇವತಾರಾಧನೆ, ದೇವರಿಗೆ ಉತ್ಸವಗಳು ನಡೆಯುವಂಥದ್ದು. ಇಟ್ಸ್ ಕಾಮನ್ ಸೆನ್ಸ್, ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ಅದೇ ರೀತಿ ಈಗ ಈ ಏನು ಅಜೆ ತಪ್ಪಿದೆ ಅಂತ ನಾವೀಗ ಹೇಳ್ತೇವೆ ನೋಡಿ, ಅದಕ್ಕೆ ಖಂಡಿತವಾಗಿಯೂ ಒಂದು ಏನು ಹೇಳ್ತಾರೆ, ಆ 16 ವರ್ಗದ ಯಾರು ಜನರಿದ್ದಾರೆ, ಅದು ಇಲ್ಲಿಯ ಜಾತಿ ಸಮುದಾಯ ಮುಂಡಾಳರು ಇರ್ಬೋದು, ಪೂಜಾರಿ ಇರ್ಬೋದು, ಶೆಟ್ರಿ ಇರ್ಬೋದು, ಆಚಾರ್ಯ ಇರ್ಬೋದು, ಅವರಿಗೆ ಎಲ್ಲರಿಗೂ ಕೂಡ ಅದರಲ್ಲಿ ಸಮಪಾಲಿದೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅವರವರದೇ ಆದ ಒಂದು ಮಿತಿ ಇರ್ತದೆ. ಈಗ ನಾನು ವಿಶ್ವಕರ್ಮ ಜನಾಂಗದವ, ಓಕೆ, ನನ್ನ ಕೆಲಸ ಏನಂತ ಹೇಳಿದರೆ, ನಮ್ಮ ಸಮಾಜದವರು ಒಂದು ಕಾಲದಲ್ಲಿ ಈ ಕಾಲ್ಪನಿಕವಾಗಿ ಇದ್ದಂತಹ ಒಂದು ಶಕ್ತಿಯನ್ನು ಅದಕ್ಕೆ ಒಂದು ಕಾಯದ ರೂಪವನ್ನು ಕೊಟ್ಟಂತಹ ಒಂದು ಜನಾಂಗ ನನ್ನದು. ಓಕೆ, ಈಗ ಮುಂಚೆ ಒಂದು ಮರದಡಿಯಲ್ಲಿ ಕಲ್ಲು ಹಾಕಿ ಅದು ಗುಳಿಗವ, ಅದು ಪಂಜುರ್ಲಿ ಅಂತ ಹೇಳಿ ನಂಬಿಕೊಂಡು ನಾವು ಮಾಡ್ತಿದ್ದೆ. ಅದಾದ ನಂತರ ನಾವು ಆ ಪಂಜುರ್ಲಿ ಹೇಗಿರಬಹುದು ಅಂತ ಅವರಿಗೆ ಒಂದು ಚಿತ್ರಣವನ್ನು ಕೊಟ್ಟುಕೊಂಡು ಬಂದೆವು. ಸೊ ಆ ಒಂದು ಜವಾಬ್ದಾರಿ ನಮಗೆ ಬಂತು. ಮತ್ತು ಅದಕ್ಕೆ ಬೇಕಿದ್ದ ಪರಿಕರಣೆಗಳು ಮಾಡುವ, ಅಣಿ, ಕಟ್ಸಲೆ, ತಲೆಪಟ್ಟಿ, ಗಗ್ಗರ ಎಂಥದೇ ಇರ್ಬೋದು, ಅದು ಮಾಡುವಂಥದ್ದು ನಮ್ಮ ಸಮಾಜಕ್ಕೆ ಬಂತು. ನನ್ನ ಮಿತಿ ಅಷ್ಟೇ, ನನಗೆ ಅದನ್ನು ಮಾಡಿಕೊಡುವಂಥದ್ದು ಅಷ್ಟು ಮಾತ್ರ. ಆಮೇಲೆ ಇದರಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಸಮಾಜಗಳು ಅಂತ ಹೇಳಿದರೆ ಅದೇ ಈಗ ಡೈರೆಕ್ಟಾಗಿ ನಲಿಕೆಯವರಾಗಿರ್ಬೋದು ಅಥವಾ ಪಮ್ಮದರಾಗಿರ್ಬೋದು. ಸೊ ಇವರೆಲ್ಲ ಒಂದು ನಲಿಕೆ ಒಂದು ವರ್ಗಕ್ಕೆ ಸೇರಿದ್ದವರು. ಹಾಗೆ ಇವರಿಗೂ ಒಂದು ಜವಾಬ್ದಾರಿ ಇರ್ತದೆ. ಮತ್ತು ಗುತ್ತು ಬರಿಕೆಯವರು ಇರ್ಬೋದು, ಅವರಿಗೂ ಕೂಡ ಒಂದೊಂದು ಜವಾಬ್ದಾರಿಗಳು ಇರ್ತವೆ. ಹಾಗೆ ಈಗ ಅಜೆ ತಪ್ಪಿದ ಮೇಲೆ ಇದರ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲರೂ ತಗೊಳ್ಬೇಕಾಗ್ತದೆ. ನನಗೆ ಸಾಮಾನು ಮಾಡಬೇಕಿತ್ತು, ನಾನು ಮಾಡಿಕೊಟ್ಟೆ ಅಂತ ಹೇಳಿ ನನ್ನ ಮುಗಿಲಿಲ್ಲ. ಯಾಕಂತೇಳಿ ನನಗೆ ಒಂದು ಫಾರ್ಮ್ಯಾಟ್ ಇದೆ. ಓಕೆ, ಗಗ್ಗರ ಹೇಳಿದರೆ ಹೀಗೇನೆ ಆಗಬೇಕು, ಅಣಿ ಹೇಳಿದರೆ ಹೀಗೇನೆ ಆಗಬೇಕು, ಈ ದೈವಕ್ಕೆ ಕಟ್ಸಲೆ ಅಂತ ಹೇಳಿದರೆ ಇದಕ್ಕೆ ರಾಜನ ದೈವಕ್ಕೆ ಕಟ್ಸಲೆ 28 ಇಂಚು ಆಗಬೇಕು, ಅಥವಾ ಸೂರ್ಯ ಅಂತ ಹೇಳಿದರೆ ಅದಕ್ಕೆ 30-31 ಇಂಚು ಸೂರ್ಯ ಆಗಬೇಕು, ಅಷ್ಟು ಲೆಕ್ಕ ಮಾತ್ರ ನಾನು ಮಾಡಿಕೊಡಬೇಕು. ನಾನು ಎಲ್ಲಿ ತಪ್ಪುತ್ತೇನೆ ಅಂತ ಹೇಳಿದರೆ, ಆ ಸೂರ್ಯ 30 ಇಂಚಿದ್ದದ್ದು ನಾನು 40 ಇಂಚು ದೊಡ್ಡ ಮಾಡಿಕೊಟ್ರೆ ಅಲ್ಲಿ ತಪ್ಪುದು ನನ್ನ ಸಮಾಜ ತಪ್ಪಿತಲ್ಲಿ. ಹಾಗಿರುವಾಗ ಈ ಮುಖ್ಯವಾಹಿನಿಯಲ್ಲಿ ಇರುವಂತಹ ಒಂದು ಈಗ ನಲಿಕೆಯಲ್ಲಿರುವಂತಹ ಅವರಿಗೊಂದು ಸಿಂಪಲ್, ನಾನು ಮೊನ್ನೆ ಕೂಡ ಒಬ್ಬರಿಗೆ ಹೇಳಿದೆ, ನಾನು ಏನಂತ ಹೇಳಿದರೆ, ಈ ದೈವದ ಕೊಡಿಯಡಿಯಲ್ಲಿ ಮುಂಚೆ ಹೇಗಿರ್ತಿತ್ತು ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ಹೋಗಲಿಕ್ಕೆ, ಬೇರೆ ಯಾರು ಹೋಗಲಿಕ್ಕೆ ಇಲ್ಲ. ಈಗ ಏನಿಲ್ಲ, ಈಗ ಎಲ್ಲರೂ ಹೊಕ್ಕುದಂತ ಹೇಳಿಯ ಲೆಕ್ಕ ಒಂದು. ಮತ್ತು ಇನ್ನೊಂದು ಎಂತಂತ ಹೇಳಿದರೆ, ಮುಖ್ಯವಾಗಿ ಈ ಒಂದು ಡ್ರೆಸ್ ಕೋಡ್. ಈಗ ನಾನು ಇದರ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೆ. ನಮಗೆ ಒಂದು ದೈವಸ್ಥಾನಕ್ಕೆ ಹೋಗುವಾಗ ಒಂದು ಪ್ರಾಪರ್ ಆದ ಒಂದು ಡ್ರೆಸ್ ಕೋಡ್. ಈಗ ಧರ್ಮಸ್ಥಳಕ್ಕೆ ನೋಡು, ಅಂಗಿ ಹಾಕಿ ಒಳಗೆ ಹೋಗ್ಲಿವರು ಆಗ್ತದಾ? ಇಲ್ಲ. ಅಲ್ಲಿ ತಪ್ಪಿದು ನಾವು ಎಲ್ಲಿ ಅಂತ ಹೇಳಿದರೆ, ರಾಜ್ಯದ ಕಾಲದಲ್ಲಿ ಮುಂಚೆ ಎಲ್ಲರೂ ನಿಯತ್ತಿನಲ್ಲಿ ವೇಷ್ಟಿ ಹಾಕಿ ಕೂಡ್ತಿದ್ರು. ಮತ್ತು ಯಾರೊಬ್ಬ ಬಂದ ಪ್ಯಾಂಟ್ ಹಾಕಿ ಕೂತ, ಆವಾಗಲೇ ಅವನಿಗೆ ಹೇಳಬೇಕಿತ್ತು, ಪ್ಯಾಂಟ್ ಹಾಕಿ ರಾಜ್ಯದ ಕಾಲದಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ. ಆವಾಗ ಮಿನಿ ಹೇಳ್ತಿದ್ರೆ ಇವಾಗ ಈ ಪರಿಸ್ಥಿತಿ ಬರ್ತಿಲ್ಲ. ಈಗ ಮೊನ್ನೆ ಒಂದು ಕಡೆ ನೋಡಿದ, ಒಬ್ಬ ಹುಡುಗ ಕೂತಿದ್ದಾನೆ, ಅರ್ಧ ಜೀನ್ಸ್ ಹಾಕೊಂಡು ಕೂತಿದ್ದಾನೆ. ಸೊ ಹಾಗಿರುವಾಗ ಈ ಕ್ರಮಗಳು ನಮ್ಮಿಂದವೇ ತಪ್ಪಿರುವಂಥದ್ದು. ಅಷ್ಟು ಆದರೆ ಓಕೆ. ಇವಾಗ ಕುಡಿದು ಕೂತಿರುವಾಗ ಅಲ್ಲಿಯ ಗುರ್ಕಾರರಿಗೆ ಅಥವಾ ಕಟ್ಟುವವರು ಬಂದು ಹೇಳಬೇಕು, ಇಲ್ಲಿ ಹೀಗೆಲ್ಲ ಬಂದು ಕೂತ್ಕೊಳ್ಬಾರ್ದು. ಮತ್ತು ಪರಿಸರದಲ್ಲಿ ನಾವು ಮಾದಕ ವ್ಯಸನಗಳನ್ನು ಸೇವಿಸುವಂಥದ್ದು, ಅದನ್ನೆಲ್ಲ ನಾವು ಈ ಸಣ್ಣ ಸಣ್ಣ ವಿಚಾರಗಳು ನಾನು ಹೇಳುವಂಥದ್ದು. ದೊಡ್ಡ ದೊಡ್ಡ ವಿಚಾರಗಳು ನಮ್ಮೆಲ್ಲ ಅಂದರೆ ನಾನು ಹೇಗೆ ಹೇಳ್ತಿದ್ದೆ, ನಾನೊಬ್ಬ ಭಜಕನಾಗಿ, ನಾನು ಈಗ ಅಲ್ಲಿ ಒಂದು ಭಕ್ತನಾಗಿ ನಾನು ಹೋಗಬೇಕಾದ್ರೆ ನನಗೆ ನನ್ನದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ನನಗೆ ನನ್ನದೇ ಆದ ಒಂದು ಇರಬೇಕು. ಅದನ್ನು ನಾನು ಪಾಲಿಸಿದರೆ, ಎಲ್ಲರೂ ಅವರವರ ಸಮಾಜದವರು ಪಾಲಿಸಿಕೊಂಡ್ರೆ ಖಂಡಿತವಾಗಿಯೂ ಎಂತ ಹೇಳ್ತಾರೆ, ಈ ಕರಿನೇಕೆ ಕಟ್ಟೆ ಅಥವಾ ಒರಿನೇಕೆ ಕಟ್ಟೆ ಅಂತ ಹೇಳ್ತಾರಲ್ಲ, ಈಗ ಏನು ಉಳಿದಿದೆ ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಉಳಿಸ್ಕೊಂಡು ಹೋಗ್ಬೋದು ಅಂತ. ಹೋದದ್ದು ಹೋಯ್ತು. ಇದು ಊರು ಕೊಳ್ಳೆವರ್ದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರೆ ಹೇಳಿದ್ರಲ್ಲ, ಇದು ಆ ರೀತಿಯಾಗಿ ಬಿಟ್ಟಿದೆ ಇವಾಗ. ಸೂರಜ್ ಅವರೇ, ಈ ದೈವ ಆರಾಧನೆ ಕಾಲ ಅನ್ನುವಂಥದ್ದು ಇವಾಗ ಒಂದು ವ್ಯವಸ್ಥಿತವಾದಂಥ ಅವಮಾನಗಳನ್ನು ಎದುರಿಸ್ತಾ ಇದೆ.
ಒಂದು ರೀತಿಯಲ್ಲಿ ದೈವಗಳ ಪವಿತ್ರತೆಯನ್ನು ನಮ್ಮವರಿಂದಲೇ ನಾವೇ ಕಳ್ಕೊಳ್ತಾ ಇದ್ದೇವೆ. ಒಂದು ಇಲ್ಲಿನ ಮೂಲ ಆಚರಣೆ, ಇಲ್ಲಿನ ಜನರ ಬದುಕನ್ನು ಒಂದು ವ್ಯವಸ್ಥಿತಗೊಳಿಸಿದಂಥ ಒಂದು ಆಚರಣೆಯೋ ಅಥವಾ ನಂಬಿಕೆ ಅಂತ ಇದ್ದರೆ ಅದು ದೈವಾರಾಧನೆ ಆಗಿದೆ. ನಾನು ಕೇಳುವಂಥದ್ದು, ಈ ಹಾದಿ ತಪ್ಪಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆ, ಸೊ ಮತ್ತೆ ಅದನ್ನು ಹಳಿಗೆ ತರೋದಕ್ಕೆ ಅಥವಾ ವ್ಯವಸ್ಥಿತ ಹಂತ ಹಂತವಾಗಿ ನಾವು ಮತ್ತೆ ಆ ಮೂಲದ ಕಡೆಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇದೆಯಾ ಅಂತ? ಇದೆ, ಖಂಡಿತವಾಗಿ ಸಾಧ್ಯ ಇದೆ. ಯಾಕೆಂದರೆ ಈಗ ಮೊದಲು ಏನು ಮಾಡಬೇಕಂದ್ರೆ, ಈಗ ನಮ್ಮ ರಾಜಕಾರಣಿಗಳ ಈಗ ಡೈರೆಕ್ಟ್ ಮುಖ್ಯಮಂತ್ರಿ ಹತ್ರ ಹೋಗಿ ನಮಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ನಾವು ಅವರ ಮುಖಾಂತರನೇ ಹೋಗಬೇಕು. ಈಗ ಅವರಿಗೆ ಮನವರಿಕೆ ಮಾಡಬೇಕಂತಿಲ್ಲ, ಅವ್ರಿಗೆ ಗೊತ್ತುಂಟು, ಇಲ್ಲೇ ಹುಟ್ಟಿ ಬೆಳೆದವರು ಅವರು. ಒಂದನೇದು ಏನಂತ ಅಂದರೆ, ಈ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಮೊನ್ನೆ ಜಿ ಕನ್ನಡದಲ್ಲಿ ಏನೋ ಬಂತಂತ, ಅಂಥದಕ್ಕೆಲ್ಲ ಅಲ್ಲಿ ಅರ್ಜಿ ಕೊಟ್ಟು ಅವರಿಗೆ ಇಂಥದ್ದೆಲ್ಲ ಮಾಡಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ ಮಾನ್ಯತೆ ಕೊಡಬಾರ್ದು ಅಂತ ಹೇಳಿಸ್ಬೇಕು. ಎರಡನೇದಾಗಿ ಈ ಕಾಸ್ಟ್ಯೂಮ್ ಶಾಪ್ ಅಂತ ಏನಿದೆ ನೋಡಿ, ಈ ಬಟ್ಟೆಯನ್ನೆಲ್ಲ ಕಾಸ್ಟ್ಯೂಮ್ ಆಗಿ ಕೊಡ್ತಾರೆ, ಅಂಥದ್ದವರಿಗೆ ಸಹ ಒಂದು ಪತ್ರವನ್ನು ಬಿಡಬೇಕು, ಅವರಿಗೆ ನೋಟಿಸನ್ನು ಬಿಡಬೇಕು. ಇಂಥದ್ದೆಲ್ಲ ನೀವು ಬಂದು ಕೇಳಿದರೆ ಖಂಡಿತವಾಗಿ ಇಂಥದ್ದು ಸಿಗುವುದಿಲ್ಲ, ಇದು ಮಾಡೋದು ಘೋರ ಅಪರಾಧ, ದೈವಾರಾಧನೆಗೆ ಅವಮಾನ ಅಂತ, ನಾವು ಇಂಥದ್ದು ಮಾಡೋದಿಲ್ಲ ಅಂತ ಹೇಳಿ ಇವರು ವ್ಯಾಪಾರಕ್ಕೋಸ್ಕರ ಇವರು ಕೊಟ್ಕೊಂಡು ಹೋದರೆ ತನ್ನತನವನ್ನು ತಾನು ಮಾರಿದಾಗೆ ಅದು. ನಾವು ದೈವದ ಕಾಲದಲ್ಲಿ ತುಳುನಾಡಲ್ಲಿ ಹುಟ್ಟಿ ಬೆಳೆದವರು, ನಾವು ಇದನ್ನೆಲ್ಲ ಸರಿ ಅಂತ ನಾವು ಒಪ್ಪುವುದಿಲ್ಲ. ಇದನ್ನು ದೈವಾರಾಧನೆಯನ್ನು ಮುಂಚಿದ ಏನು ಕಟ್ಲೆ ಉಂಟು ಅದನ್ನು ಈಗ ಸಹ ನಾವು ಅದನ್ನು ಮಾಡಿಕೊಂಡು ಹೋಗ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಇದು ಯಾರ ಹತ್ರ ಇರೋದು? ಒಂದು ನರ್ತನ ಸೇವೆ ಅವರ ಹತ್ರ, ಒಂದು ಮುಕ್ಕಾಲ್ದಿ ಹತ್ರ, ಒಂದು ಮಧ್ಯಸರ ಹತ್ರ ದೈವದ ಕೊಡಿಯಲ್ಲಿ ಬರುವುದಂತ. ತದನಂತರ ಅದಕ್ಕೆ ಬೇಕಾದಂಥ ಜೀಟಿಗೆ ಇಡುವ ಒಂದು ಕುಲ, ಇಂಥದ್ದೆಲ್ಲ ಕಟ್ಲೆ ಇದೆ, 16 ಕಟ್ಲೆ. ಇದನ್ನು ನಿರ್ದಿಷ್ಟವಾಗಿ ನೇಮ ಆಗುವಾಗಲೇ, ನೇಮಕ್ಕೆ ಈಗ ನಾವು ಒಂದು 10 ಸಂವತ್ಸರಾದರೆ ಮೀಟಿಂಗ್ ಮಾಡ್ತೇವೆ ಒಂದು ದಿವಸ ಹೇಳಿ, ಆ ದಿವಸದಲ್ಲಿ ಮೀಟಿಂಗ್ ಮಾಡುವಾಗ ನೇಮಕ್ಕೆ ಇಡುವಾಗ ಮೊದಲು ಇಂಥದನ್ನು ನಾವು ಹೇಳಬೇಕು, ಈ ಥರ ಇದನ್ನು ಬದಲಾವಣೆ ಮಾಡೋದು ಬೇಡ, ಮೊದಲಿನ ಪರಂಪರೆಗೆ ನಾವು ತಗೊಂಡು ಬರುವ. ಇಲ್ಲಿ ಈಗ ಮಂಗಳೂರಲ್ಲಿ ನಮ್ಮ ಸಿಟಿಯಲ್ಲಿ ಸಿಗದಿದ್ರೆ ಹಳ್ಳಿಗೆ ಹೋದರೆ ಈಗ ದೈವಾರಾಧನೆ ಕೆಲವೊಂದು ವಸ್ತುಗಳು ಸಿಗ್ತದೆ. ಹೌದು ಸರ್. ಇನ್ನೊಂದು ನಾನು ಕೇಳಬೇಕು ನಿಮ್ಮಲ್ಲಿ, ಈ ಯಾವುದೇ ಒಂದು ಸಂಸ್ಕೃತಿ ಆಗಲಿ, ಆಚರಣೆ ಆಗಲಿ, ಅಥವಾ ಆ ದೇವರ ಆರಾಧನೆ ಆಗಲಿ, ಎಲ್ಲವನ್ನು ಕೂಡ ಒಂದು ನಾಟಕಗಳಲ್ಲಿ ಅಥವಾ ಒಂದಷ್ಟು ಜನರಿಗೆ ತಿಳಿಬೇಕಂತ ಹೇಳಿದರೆ ಒಂದು ಮೂಲ ಸಂಸ್ಕೃತಿ ಆಗಲಿ, ಒಂದು ಆಚರಣೆ ಆಗಲಿ ಇಂಥದ್ದಿದೆ ಅಂತ. ಸೊ ಅದು ಪ್ರಸಾರ ಆಗಿದ್ದು ಹೇಗೆ ಅಂತ ಹೇಳಿದರೆ ಅದು ಕಲೆಯ ಮೂಲಕ ಅಥವಾ ಸಾಂಸ್ಕೃತಿಕ ವೇದಿಕೆಗಳ ಮೂಲಕ. ಅಲ್ಲಿ ದೈವಾರಾಧನೆ ಯಾವುದೇ ತುಣುಕುಗಳಾಗಲಿ ಯಾವುದನ್ನು ಕೂಡ ಅಭಿನಯಿಸಬಾರ್ದು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ವಾದ ಇದೆ. ಸೊ ಎಲ್ಲರೂ ಕೂಡ ಅದರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಬಳಸುವಂತಿಲ್ಲ, ತಾವು ಕೂಡ ಅದನ್ನು ಹೇಳ್ತಾ ಇದ್ದೀರಾ. ಸೊ ನಾನು ಕೇಳುವಂಥದ್ದು, ಒಂದು ಸಂಸ್ಕೃತಿ ಅನ್ನುವಂಥದ್ದು ಇನ್ನೊಬ್ಬರಿಗೆ ಈ ಥರ ಇದೆ ಅನ್ನುವಂಥದ್ದನ್ನು ತೋರಿಕೆಗಾಗಿ ಅಥವಾ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಯಾಕೆ ಬಳಸಬಾರ್ದು ಇದನ್ನು? ನೋಡಿ, ದೈವಾರಾಧನೆ ಅನ್ನೋದು ಸಾಂಸ್ಕೃತಿಕವಾಗಿ ಬಳಸಬಾರ್ದು. ಯಾಕಂದರೆ ನಾನು ಮೊನ್ನೆ ಸಹ ಒಂದು ಪ್ರೋಗ್ರಾಮಲ್ಲಿ ಹೇಳಿದೆ, ದೈವ ಇದ್ದಲ್ಲಿಗೆ ನಾವು ಬರಬೇಕು, ಕಾಲ ಬುಡಕ್ಕೆ ನಾವಿದ್ದಲ್ಲಿಗೆ ದೈವ ಬರೋದಲ್ಲ. ಯಾಕಂದರೆ ನಾವು ಎಲ್ಲಿಯೋ ಕೂತ್ಕೊಂಡು ಹರಕೆ ಹೇಳ್ತೇವೆ, ಅದನ್ನು ನಾವು ನಮ್ಮ ಕೆಲಸ ಆಗಿದೆ. ಸರ್, ಇವಾಗ ಇದು ದೈವದ ಆಚರಣೆ ಆಗಲಿ ನಂಬಿಕೆಗಳು ಏನು ಮಾಡ್ತಾ ಇಲ್ಲ, ಆದರೆ ಇಂಥ ನಂಬಿಕೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಅಭಿನಯಿಸಿ ತೋರಿಸೋದಲ್ಲ, ಇದು ತಪ್ಪಾಗ್ತದ ಅಂತ ನಿಮ್ಮ ಪ್ರಕಾರ? ನನ್ನ ಲೆಕ್ಕದಲ್ಲಿ ಅದು ತಪ್ಪೇ ಆಗ್ತದೆ. ಯಾಕೆಂದ್ರೆ ನೋಡಿ, ಒಂದು ವ್ಯಕ್ತಿ ಅವ ತೋರಿಸುವುದಂದ್ರೆ ಅವ ಯಾವ ವೃತ್ತನಿಷ್ಠೆಯಲ್ಲಿ ಇರ್ತಾನೆ ಅಂತ ನಾವು ಅದನ್ನು ಫಾಲೋಅಪ್ ಮಾಡಿ ಹೋಗಿರೋದು. ಕೆಲವರು ಹೇಳ್ತಾರೆ, ಈಗ ರಿಷಬ್ ಶೆಟ್ಟಿ ಅವರು ನಾನು ಕಾಲಿಗೆ ಚಪ್ಪಲ್ ಹಾಕಲಿಲ್ಲ, ನಾನು ವೃತ್ತದಲ್ಲಿದ್ದರೆ ಅದು ಅವರ ಸೇಫ್ಟಿಗೆ ಅವರು ಮಾಡ್ಕೊಂಡಿದ್ದಾರೆ. ಮತ್ತೆ ದೈವದ ಮೇಲೆ ಇರುವಂಥ ನಂಬಿಕೆ ಭಕ್ತಿ ಇದ್ರಿಂದ ಅವರು ಮೂಲತಃ ತುಳುನಾಡಿನವರಾಗಿದ್ದರಿಂದ ಮಾಡಿದ್ದಾರೆ. ಅದೇ ನಾವು ಒಂದು ಬಾಲಿವುಡ್ ಆ್ಯಕ್ಟ್ರ ಅಲ್ಲ ಆ ಕಡೆ ಇನ್ನೊಬ್ಬರನ್ನು ಕರ್ಕೊಂಡು ಬಂದಿದ್ರೆ ಅವರು ಎಷ್ಟು ಪಾಲಿಸ್ತಾರೆ ಅದನ್ನು? ನಾವೆಲ್ಲ ಪ್ರತಿ ಹಿಂದೆ ಅವರ ಹಿಂದೆನೇ ಹೋಗ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಏನಾಗಿದೆ ಅಂದರೆ ನೋಡಿ, ಮೊದಲೀಗ ಎಕ್ಸಾಂಪಲ್ ಆಗಿ ಮೊದಲು ನಾವೆಲ್ಲ ಚಿಕ್ಕದು ಶಬರಿಮಲೆಗೆ ಹೋಗುವಾಗ ಅಲ್ಲಿ ತಲೆಗೆ ಅಕ್ಕಿ ಹಾಕಿ ಕಳಿಸಿದ ಅಂದ್ರೆ ನಾವು ವಾಪಸ್ ಬರ್ತೇವೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಹೇಳ್ತಿದ್ರು. ಹಾಗೆ ಯಾವಾಗ ಟಿವಿಯಲ್ಲಿ ಜ್ಯೋತಿ ದರ್ಶನ ತೋರಿಸಿದ್ರ ಈಗ ಎಲ್ಲರೂ ಕೂತ್ಕೊಂಡು ಡೈರೆಕ್ಟ್ ನೋಡ್ತಾ ಇದ್ರು. ಇಲ್ಲಾಂದ್ರೆ ಅಲ್ಲಿ ಹೆಂಗಸರಿಗೆ ಹೋಗುವಾಗಿಲ್ಲ ಅಂತ ಒಂದಿತ್ತು. ತದನಂತರ ಅದರಲ್ಲಿ ರಾಜಕೀಯ ಬಂದು ಮಹಿಳೆಯರ ಪ್ರವೇಶ ಎಲ್ಲ ಆಯ್ತಲ್ಲ, ನಮ್ಗೆ ಎಲ್ಲ ಮನಸ್ಸಿಗೆ ಬೇಜಾರಾಗಿದೆ. ಸ್ವಾಮಿಯನ್ನು ನಾವು ಏನು ದೂರುದಿಲ್ಲ, ಸ್ವಾಮಿದು ಕಲೆಕಾರನಿಕೆ ಉಂಟು, ಶಕ್ತಿ ಉಂಟು ಶಬರಿಮಲೆಯಲ್ಲಿ. ಆದರೆ ನಮಗೆ ಅದು ರಾಜಕೀಯ ಯಾವಾಗ ಇದ್ರೊಳಗೆ ಬಂತ ಆವಾಗ ಎಲ್ಲ ದೇವರ ಚರಿತ್ರೆ ಆಗಲಿ ದೈವದ ಚರಿತ್ರೆ ಅದು ಇದು ಹಾಳಾಗ್ತಾ ಹೋಗುದಲ್ಲಾದ್ರೆ ಅದರಲ್ಲಿ ಮೊದಲಿನ ಇದಕ್ಕೆ ಶಾಶ್ವತವಾಗಿ ನಿಲ್ಲುವುದಿಲ್ಲ ಅದು. ಉದಯ್ ಅವರೇ ಹೇಳೋದಾದ್ರೆ ಅಂದ್ರೆ ವೇದಿಕೆಯಲ್ಲಿ ಅಭಿನಯಿಸೋದು ಅಂದ್ರೆ ಎಲ್ಲಾ ಸಂಸ್ಕೃತಿ ಆಗಲಿ ಎಲ್ಲಿನ ಆಚರಣೆ ಆಗಲಿ ಆ ಜನರು ಯಾವ ರೀತಿ ಬದುಕ್ತಾ ಇದ್ರು ಅಥವಾ ಅವರ ಆಚರಣೆಯ ಭಾಗವನ್ನು ಅವರ ನಂಬಿಕೆ ಭಾಗವನ್ನು ವೇದಿಕೆಯಲ್ಲಿ ಅಥವಾ ಸಿನಿಮಾದ ಮೂಲಕನೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ
ತೋರಿಸೋದು ತಪ್ಪು ಅನ್ನುವಂಥ ವಾದ ಇದೆ ನಿಮ್ಮ ಪ್ರಕಾರ ಉದಯ್ ಅವರು? ನೋಡಿ, ಮೊದಲನೇದಾಗಿ ದೈವಾರಾಧನೆ ಅಂತ ಹೇಳಿದರೆ ಇಟ್ಸ್ ನಾಟ್ ಅನ್ ಎಂಟರ್ಟೈನ್ಮೆಂಟ್. ಓಕೆ, ಅದನ್ನು ದಯವಿಟ್ಟು ಎಲ್ಲರೂ ತಲೆ ಇಟ್ಕೊಳ್ಳಿ. ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ. ನಮ್ಮ ಈ ಪ್ರದೇಶದಲ್ಲಿ ಹೇಗೆ ದೈವಾರಾಧನೆ ಇದೆಯಾ ಅದೇ ರೀತಿ ನಮ್ಮ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲೇ ಹಿಡಿಯುವ ತಮಿಳುನಾಡಿನಲ್ಲಿ ಕೂಡ ಈ ಥರದ ಒಂದು ಆಚರಣೆಗಳಿವೆ, ಕೇರಳದಲ್ಲಿ ಕೂಡ ಈ ಥರದ ಒಂದು ಆಚರಣೆ ಇವೆ, ಮತ್ತು ನಿಮ್ಮ ಜಾರ್ಖಂಡ್, ಅಸ್ಸಾಂ ಅಲ್ಲಿಯೂ ಕೂಡ ಒಂದು ಈ ಥರದೊಂದು ಬುಡಕಟ್ಟು ಜನಾಂಗದವರ ಆಚರಣೆ ಕೂಡ ಇದೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನೋಡಿ, ಅವರೇನು ಫೋರ್ಸ್ ಅಲ್ಲ, ಅವರೊಂದು ರಿಕ್ವೆಸ್ಟ್ ಮಾಡುವಂಥದ್ದು. ನೋಡಿ, ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ, ದಯವಿಟ್ಟು ಇದಕ್ಕೆ ಧಕ್ಕೆ ಮಾಡಬೇಡಿ. ಈಗ ನಾವು ಹೇಳುವಂಥದ್ದು ಕೂಡ ಇದೆ, ಮಾಡಬಾರ್ದು ಅಂತ ಹೇಳಿ ಏನಿಲ್ಲ, ಆದರೆ ನಾವು ರಿಕ್ವೆಸ್ಟ್ ಮಾಡುವಂಥದ್ದು ಮಾಡಬೇಡಿ ಅಂತೇಳಿ. ಯಾಕೆಂದರೆ ಸಂವಿಧಾನದಲ್ಲಿ ಕೂಡ ಎಲ್ಲಿಯೂ ಕೂಡ ಇಲ್ಲ ನೀವು ಅದು ಮಾಡಬಾರ್ದು ಇದು ಮಾಡಿ. ನೋಡಿ, ನಮಗೆ ದೇಶಕ್ಕೆ ಸಂವಿಧಾನ ಮುಖ್ಯ. ನಾವು ಸಂವಿಧಾನ ಏನು ಹೇಳ್ತದೆ ಅದನ್ನು ನಾವು ಪಾಲಿಸಬೇಕಾಗ್ತದೆ. ದೈವಾರಾಧನೆ ಅದರ ಅಡಿಯಲ್ಲಿ ಬರುವಂಥದ್ದು, ದೇವತಾರಾಧನೆ ಅದರಲ್ಲೇ. ಅಂದರೆ ಹಾಗೆಲ್ಲ ಈಗ ನೋಡಿ, ಕೊರೋನಾ ಟೈಮ್ನಲ್ಲಿ ನೀವು ನೋಡಿದ್ದಿರ್ಬೋದು, ದೇವರು ದೈವಗಳು ಕೊರೋನಾಗಿಂತ ದೊಡ್ಡದಿಡ್ತಿದ್ರೆ ಅಲ್ಲಿ ದೇವಸ್ಥಾನಗಳು ಬಂದಾಗ್ತಿರ್ಲಿಲ್ಲ. ಹೌದು, ಹಾಗಿರುವಾಗ ಎಲ್ಲವೂ ಕೂಡ ಅಡಕವಾಗಿ ಬಂದಿರ್ತದೆ. ನಾವು ಕೇಳುವಂಥದ್ದು ಇಷ್ಟೇ, ದಯವಿಟ್ಟು ಮಾಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡುವಂಥದ್ದು ಒಂದು ವಿನಮ್ರತೆಯಲ್ಲಿ. ಅದು ಬಿಟ್ಟು ಮತ್ತೆ ಮತ್ತೆ ಅವರು ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಏನು? ನಮ್ಮ ಭಾವನೆಗಳಿಗೆ ಅವರು ಧಕ್ಕೆ ಮಾಡ್ತಿದ್ದಾರೆ ಅಂತೇಳಿ. ಆವಾಗ ಬರ್ತದೆ ಮಾತು ನಮ್ಮ ಜನಪ್ರತಿನಿಧಿಗಳದ್ದು. ನಾವು ಅವರ ಮುಖಾಂತರ ಮನವರಿಕೆ ಮಾಡಿಸಬೇಕು. ನಾವು ಅವರನ್ನು ಓಟ್ ಹಾಕಿ ಇಲ್ಲಿಂದ ಗೆಲ್ಲಿಸುವಂಥದ್ದು, ನೀವು ಖಾಲಿ ಹೋಗಿ ಅಲ್ಲಿಂದ ಗ್ರಾಂಟ್ ತನ್ನಿ ಇದು ತನ್ನಿ ಅಂತೆಲ್ಲ. ನಮ್ಮ ಸಂಸ್ಕೃತಿ ಕಲೆ ಇದರದೆಲ್ಲ ಉಳಿಸುವಂಥ ಉತ್ತರದಾಯಿತ್ವ ನಮ್ಮ ನಾಯಕರಿಗಿರ್ತದೆ. ಅವರು ಅದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಹೀಗೆಲ್ಲ ಆಗುವಾಗೆಲ್ಲ ಹಲವಾರು ಈಗ ನೋಡಿ, ಕಳೆದ ಬಾರಿ ಕಂಬಳದ ಬ್ಯಾನ್ ಮಾಡೋದು ಅಂತ ಹೇಳಿ ಆಗಿತ್ತು. ಅದು ಕೂಡ ನಮ್ಮ ಒಂದು ಸಂಸ್ಕೃತಿ, ಅದನ್ನು ಕೂಡ ನಾವು ಉಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಉಳಿಯಿತು. ನಮ್ಮ ಪರವಾಗಿ ನಮ್ಮ ನಾಯಕರು ಹೋಗಿ ಮಾತಾಡಿದ್ರು, ಉಳಿಯಿತು. ಅದೇ ರೀತಿ ಈ ದೈವಾರಾಧನೆ ಕೂಡ ನಮ್ಮ ಅಸ್ಮಿತೆಯ ಪ್ರಶ್ನೆ. ದಯವಿಟ್ಟು ನಾವು ಅದರಲ್ಲಿ ಒಂದು ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಆ ನಂಬಿಕೆಗೆ ಒಂದು ಚ್ಯುತಿ ಮಾಡಬೇಡಿ ಅಂತ ಹೇಳುವಂಥದ್ದು ಅಷ್ಟೇ ಅಲ್ಲದೆ, ಈಗ ನಾವು ಮೈಸೂರಿಗೆ ಕೊರಗಜ್ಜನನ್ನು ಕರ್ಕೊಂಡು ಹೋಗ್ತಾರೆ, ಖಂಡಿತವಾಗಿಯೂ ಏನು ತಪ್ಪಿಲ್ಲ ಅದರಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, ಏನು ತಪ್ಪಿಲ್ಲ. ಯಾರು ದೇವರನ್ನು ದೈವಗಳನ್ನು ತಡಿಲಿಕ್ಕೆ ನಾವು ಯಾರ್ರೀ? ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾರೆ. ನಮ್ಮನ್ನು ಹುಟ್ಟಿಸಿದವರು ದೈವಗಳು, ನಾವು ದೈವಗಳನ್ನು ಹುಟ್ಟಿಸಿದಲ್ಲ. ಅದರಿಂದ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರು? ಆದರೆ ಇಲ್ಲಿರೋ ಪ್ರಶ್ನೆ ಅಂತ ಹೇಳಿದರೆ, ಆ ಒಂದು ಇತಿಮಿತಿ ಒಳಗಡೆ ಇರಬೇಕು. ನೋಡಿ, ಚೇಂಜ್ ಈಸ್ ಅ ರೂಲ್ ಆಫ್ ನೇಚರ್ ಅಂತ ಹೇಳ್ತಾರೆ, ಕಾಲ ಜಗ ನಿಯಮ ಆಗಬೇಕು. ಆದರೆ ಆ ಚೇಂಜಸ್ ಹೇಗಿರಬೇಕಂತ ಹೇಳಿದರೆ ಅದರಲ್ಲಿ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಒಂದು ಚೇಂಜಸ್ಸನ್ನು ಖಂಡಿತವಾಗಿಯೂ ಮಾಡಬಾರ್ದು. ಓಕೆ. ಇನ್ನೊಂದು ನಿಮ್ಮ ಹತ್ರ ಕೇಳೋದಾದರೆ, ಅಂದರೆ ಈ ಹಾದಿ ತಪ್ಪಿದೆ ಅನ್ನುವಂಥ ದೈವಾರಾಧನೆ ಅನ್ನುವಂಥ ಮಾತುಗಳಿದೆ. ಸೊ ಮತ್ತೆ ನಾವು ಮೂಲದ ರೀತಿಯಲ್ಲೇ ಹೋಗೋದಾದರೆ ಸಮಸ್ತ ತುಳುವರು ಯಾವ ರೀತಿಯಲ್ಲಿ ಮತ್ತೆ ಅದನ್ನು ವ್ಯವಸ್ಥಿತವಾಗಿ ಹಾದಿಗೆ ತರಬಹುದು? ನೋಡಿ, ಒಂದು ವಿಚಾರ ಹೇಗೆ ಅಂತ ಹೇಳಿದರೆ, ನಮಗೆ ಒಂದು ಖಂಡಿತವಾಗಿಯೂ ಕಠಿಣವಾದಂಥ ಒಂದು ಕಾನೂನು ಬರಬೇಕು. ನಾವು ಇದರ ಬಗ್ಗೆ ಹಲವಾರು ಬಾರಿ ಬೇರೆ ಬೇರೆ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೆವು. ನಮಗೆ ಇದು ನಿನ್ನೆ ಮೊನ್ನೆಯ ಕಥೆ ಅಲ್ಲ. ಇದು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟಾರ್ಟ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ತುಂಬ ವೈರಲ್ ಆಗ್ತಿದೆ. ರೀಸೆಂಟ್ಲಿ ನೀವೊಂದು ಕಳೆದ 8-10 ವರ್ಷದಿಂದ ತೆಗೆದ್ರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಯಾವ ರೀತಿಯನ್ನೆಲ್ಲ ನಾವು ನೋಡಿದ್ದೇವೆ ಅಂತ ಹೇಳಿದರೆ ಅದು ಹೇಳಲಿಕ್ಕೂ ಆಗ್ತಿಲ್ಲ ಅಂತ ಕೆಲವೊಂದೊಂದು ಘಟನೆಗಳು ನಡೆದಿವೆ. ಆದ್ದರಿಂದ ನಾವು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದರೆ, ಇನ್ನು ಮುಂದಿನ ದಿನಗಳಲ್ಲಿ ದೈವಾರಾಧನೆಗೆ ಎಲ್ಲಿಯೂ ಕೂಡ ನಿಂದನೆ ಅಂತ ಕಂಡು ಬಂದಲ್ಲಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಅದರ ವಿರುದ್ಧ ಕ್ರಮ ತಗೊಳ್ಬೇಕು. ಮತ್ತೆ ಸರ್ಕಾರದವರು ಅದನ್ನು ಮಾಡಬಾರ್ದು. ಯಾಕಂದರೆ ನೋಡಿ, ಈಗ ರೀಸೆಂಟ್ಲಿ ಎರಡು ಇನ್ಸಿಡೆಂಟ್ ನಡೆದಿತ್ತು. ಒಂದು ಬೆಳಗಾವಿಯಲ್ಲಿ ಮೊನ್ನೆ ಒಂದು ಪೊಲೀಸ್ ಪರೇಡ್ನಲ್ಲಿ ಒಬ್ಬ ಪೊಲೀಸ್ ದೈವದ ವೇಷ ಹಾಕ್ಕೊಂಡು ಅವನು ಸೊಂಟಕ್ಕೆ ಮಡಲ್ ಕಟ್ಟಿಕೊಂಡು ಬಂದು ನಲಿತಿದ್ದಾನೆ. ತಿರಿಸ ಕಟ್ಟತಿಲ್ಲ, ಏನೋ ಬಂದು ಉಚ್ಚಾಟದ ಬೊಬ್ಬೆ ಆಗ್ತಿದ್ದಾನೆ. ಇದರ ಬಗ್ಗೆ ಅವನ ಮೇಲೆ ಏನು ಆ್ಯಕ್ಷನ್ ತಗೊಂಡ್ರು? ಅಥವಾ ಈಗ ನಿನ್ನೆ ತೇಜಸ್ವಿ ಸೂರ್ಯ ಅವರು ಇದರ ಬಗ್ಗೆ ಮಾತಾಡಿದರು. ಅದೇ ಯಾರೊಬ್ಬ ಪಾಪದವಮಿನಿ ಮಾಡ್ತಿದ್ರೆ ಅವನ ಮೇಲೆ ಏನೆಲ್ಲ ಮಾಡ್ತಿದ್ರು ನಾವು ನೋಡ್ತಿದ್ದೇವೆ. ವಾಟ್ಸಪ್ ಗ್ರೂಪ್ನಲ್ಲೆಲ್ಲ ಎಲ್ಲ ಹೇಳ್ತಿತ್ತು, ಎಲ್ಲ ಆಗ ಮರಲು ಮರ ಅಥವಾ ಅಷ್ಟೇ ಹೇಳ್ತಾರೆ ಸುಮ್ಮನೆ. ಯಾಕೆಂದರೆ ಅವರೆಲ್ಲ ಪ್ರಭಾವಿ ವ್ಯಕ್ತಿಗಳು, ಅವರನ್ನು ಮುಟ್ಲಿಕ್ಕೆ ಹೋದರೆ ಕಷ್ಟ ಉಂಟು. ಮತ್ತು ಇನ್ನೊಂದು ವಿಷಯ ಎಂತಂತ ಹೇಳಿದರೆ ನೋಡಿ, ಅವರು ಮಾಡಿದವರು ಯಾರು ಅಂತ ಹೇಳಿದರೆ ಈ ಜನಾಂಗಕ್ಕೆ ಹೆಚ್ಚಿನವರು ಅವರಿಗೇನೆ ಓಟ್ ಹಾಕಿ ಮೇಲೆ ತಂದವರು, ಅವರ ನಾಯಕರೇ ಅವರು ಮಾಡಿದಾಗ ಇವರಿಗೆ ಒಂದು ಹೇಳಲಿಕ್ಕೆ ಒಂದು ಜಿಜ್ಞಾಸೆ ಇರ್ತದೆ. ಹೌದು, ಹೇಳಬೇಕಾ ಬೇಡ, ನಮ್ಮದೇ ಜನ ಮಾರೆ ಅಂತ ಅವರಿಗೆ ಹೇಳುದು ಮಾರೆ ಅಂತೇಳಿ ಆ ಥರದ್ದು ಒಂದು ಕಮಿಟ್ಮೆಂಟಲ್ಲಿ ಬಿದ್ದು ಬೀಳಿ. ಮತ್ತು ಇನ್ನೊಂದು ಮೂರನೇದು ಮುಖ್ಯವಾಗಿ ಅಂತ ಹೇಳಿದರೆ, ಈಗ ನಾವು ಯಾರು ಕೂಡ ಒಂದು ಸರ್ಕಾರದ ಋಣದಲ್ಲಿ ಬೀಳಬಾರ್ದು ಈ ವಿಚಾರವಾಗಿ.
ಈ ಹೆಚ್ಚಾಗಿ ಈ ಋಣದಲ್ಲಿ ಬಿದ್ದ ಕೂಡಲೇ ಈ ಥರದ ವಿಚಾರಗಳನ್ನು ನಮಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ನಾವು ಏನಿದ್ರು ಖಡಕ್ಕಾಗಿ ಹೇಳುವಾಗೆ ಇರಬೇಕು. ನಮ್ಗೇನು ಮಾಡ್ತಾರೆ, ಒಂದು ಪ್ರಶಸ್ತಿ ಕೊಟ್ಟು ಬಿಡ್ತಾರೆ, ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಓಕೆ. ದೇವಸ್ಥಾನಗಳಿಗೆ ಗ್ರ್ಯಾಂಟ್ ಕೊಟ್ಟು ಬಿಡ್ತಾರೆ, ಚಪ್ಪರ ಹಾಕಿಸಿ ಟೈಲ್ಸ್ ಹಾಕಿಸಿ ಅಂತೇಳಿ ನಾವು ಸುಮ್ಮನೆ ಕೂತು ಬಿಡ್ತೇವೆ. ಇದು ಈಗ ಇರುವಂಥ ವಿಚಾರ. ಹೀಗೆ ನಾವು ಯಾವಾಗ ನಾವು ಇಂಥ ಆಮಿಷಗಳಿಗೆ ನಾವು ಒಂದು ಬಗ್ಗದೆ ಧೈರ್ಯವಾಗಿ ನಿಂತು ತಪ್ಪು ಮಾಡಿದರೆ ತಪ್ಪೇ, ಅವರು ನಮಗೆ ದೇವಸ್ಥಾನಕ್ಕೆ ಕೊಡ್ತಿಲ್ವಾ, ದೇವರು ನಮಗೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಇಷ್ಟವರೆಗೆ ಎಲ್ಲಿಯೂ ಕೂಡ ದೈವಸ್ಥಾನ ಮುಚ್ಚಿ ಹೋದದ್ದು ಇತಿಹಾಸದಲ್ಲಿ ಇಲ್ಲ ಎಲ್ಲಿಯೂ ಕೂಡ. ಆದ್ದರಿಂದ ಈಗ ಏನು ನಾವು ನೋಡಬೇಕಂತಂದೇಳಿದ್ರೆ ಹಲವಾರು ನಮ್ಮ ಹಿಂದೂ ಸಮಾಜದ ಒಳಗೆ ತುಂಬ ದೇವಸ್ಥಾನಗಳಿವೆ, ವ್ಯಾಜ್ಯದಲ್ಲಿವೆ, ಮುಗ ಕಡ್ಸಲ್ ಎಲ್ಲ ಕೊಂಡೋಗಿ ಸರೆಂಡರ್ ಕೋರ್ಟಲ್ಲಿ ಕಸ್ಟಡಿಯಲ್ಲಿದೆ, ಕೋರ್ಟ್ ಕಸ್ಟಡಿಯಲ್ಲಿದೆ. ಸೊ ಅಂಥದ್ದನ್ನೆಲ್ಲ ದಯವಿಟ್ಟು ನೀವು ಕಂಡು ಹಿಡಿದು ಅದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದ. ಆವಾಗ ಮಾಡಿದರೆ ಖಂಡಿತವಾಗಿಯೂ ಸ್ಟೆಪ್ ಬೈ ಸ್ಟೆಪ್, 1 by 1 ನಮ್ಮ ಈ ಒಂದು ಏನು ನಮ್ಮ ಹಿಂದೆ ಕಳೆದೋದಂಥ ಒಂದು ಗತವೈಭವ ಏನಿದೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಮರಕಳಿಸಿ ತರ್ಬೋದು. ಮತ್ತು ಇನ್ನೊಂದು ವಿಷಯ ಅಂತಂದೇಳಿ ನೋಡಿ, ಈಗ ಅಣ್ಣ ಹೇಳಿದರು ಆ ಒಂದು ಸ್ಟೇಜಿನಲ್ಲಿ ಆ ಅಣಿಯ ವರ್ಕ್ ನೋಡುವಾಗ ಅದು ಸಾಧಾರಣದವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅಷ್ಟು ಎಕ್ಸ್ಪರ್ಟ್ ಇರಬೇಕು, ಅವರೇ ಮಾಡಬೇಕು. ಮುಂದಿನ ದಿನಗಳಲ್ಲಿ ನೀವು ಇದನ್ನು ಆ ಸಮಾಜದವರು ಅಥವಾ ಅದನ್ನು ಮಾಡಿಕೊಡ್ಲಿಕ್ಕೆ ಯಾರೇ ಇರಲಿ, ಅವರು ಇದನ್ನು ವಾರ್ನಿಂಗ್ ಆಗಿ ಬೇಕಿದ್ರು ತಗೊಳ್ಳಿ ಅಥವಾ ರಿಕ್ವೆಸ್ಟ್ ಆಗಿ ಏನಾದರೂ ಬೇಕಿದ್ರೆ ಅವರು ತಗೊಳ್ಳಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೊರಗಿನಕ್ಕೆ ನಿಮ್ಮ ಗಗ್ಗರ ಆಗಲಿ ಅಥವಾ ಇಂಥ ಅಣಿ ಮಾಡಿಕೊಡೋದನ್ನು ದಯವಿಟ್ಟು ಮಾಡಬೇಡಿ. ನೀವೇ ಲಗಡಿ ತೆಗಿತಿದ್ದೀರಿ, ಬೇರೆ ಯಾರಲ್ಲ. ನೀವು ಮಾಡಿಕೊಟ್ಟದ್ರಿಂದಲ್ಲ ಅವನಲ್ಲಿ ಸ್ಟೇಜ್ನಲ್ಲಿ ಹೋಗಿ ವೇಷ ಹಾಕಿ ಕುಣಿದದ್ದು, ನೀವು ಅದಕ್ಕೆ ಸಂಬಂಧಪಟ್ಟ ಡ್ರೆಸ್ಗಳನ್ನು ಕೊಟ್ಟದ್ರಿಂದಲ್ಲ ಅವನೋಗಿ ಕುಣಿದದ್ದು, ನೀವು ಗಗ್ಗರ ಕೊಟ್ಟದ್ರಿಂದಲ್ಲ. ಇದು ಪ್ರಾಬ್ಲಮ್ ಏನಾಗ್ತಂತ ಹೇಳಿದರೆ, ಇವರು ಕೊಡದಿದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಇವರಿಗೆ ಪ್ರಭಾವ ಬರ್ತದೆ, ಕೊಡಬೇಕು ಅಂತ ಹೇಳಿ. ಆಮೇಲೆ ಅವರಿಗೆ ಒಂದು ಜಿಜ್ಞಾಸೆಯಲ್ಲಿ ಏನು ಬೀಳ್ತಾರೆ ಅಂತ ಹೇಳಿದ್ರೆ, ಮುಂದಿನ ದಿನದಲ್ಲಿ ನಮಗೆ ಅವರು ಕೋಲ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಆ ರೀತಿಯ ಒಂದು ಅವರ ಬದುಕಿನ ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ ಸರ್. ಅವಾಗ ಆ ರೀತಿಯ ವ್ಯವಸ್ಥೆಗಳು ಅಥವಾ ಅಂತ ವಿಚಾರಗಳು ಜರುಗುತ್ತೆ. ನೋಡಿ, ಜನರು ಸ್ವಲ್ಪ ಎಜುಕೇಟೆಡ್ ಆಗಬೇಕು. ಈ ಥರದ ಕವಡೆ ಪ್ರಶ್ನೆ ಇಡುವಂಥದ್ದು ಅಥವಾ ಈ ಥರ ಜನರನ್ನು ಮೋಸ ಮಾಡುವಂಥದ್ದು ಇಂಥದಕ್ಕೆಲ್ಲ ದಯವಿಟ್ಟು ಬಗ್ಗಬೇಡಿ. ದೇವರು ನಮ್ಮ ಮನಸ್ಸಿನಲ್ಲಿದ್ದಾನೆ, ದೈವ ನಮ್ಮ ಮನಸ್ಸಿನಲ್ಲಿದ್ದಾನೆ, ನೆನೆದವರ ಮನದಲ್ಲಿ ನಮ್ಮ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಅದು ಬಿಟ್ಟು ನಾವೇ ಅವರಿಗೆ ಉತ್ತೇಜನ ಕೊಡ್ತಿದ್ದೇವೆ, ಮತ್ತೆ ಇನ್ನೂ ಒಂದು 10 ಜನ ಇಂಥ ಬೆಳೀತಾರೆ. ಹೌದು ಸರ್. ಇದರ ಬಗ್ಗೆ ದೈವ ಅಥವಾ ಅದರ ಆಚರಣೆ, ನಂಬಿಕೆ ಅನ್ನುವಂಥದ್ದು ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಅದು ಮತ್ತೆ ವ್ಯವಸ್ಥಿತವಾದಂಥ ನಮ್ಮ ಮೂಲ ಹಿರಿಯರು ಯಾವ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ, ಸೊ ಹಾಗಾಗಿ ಅದೇ ಹೆಜ್ಜೆಯಲ್ಲಿ ಸಾಗುವಂತಾಗಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಮೂಡಿಬಂತು. ಹಾಗೆಯೇ ಪ್ರಶ್ನೆ ಮಾಡುವವರು ಪ್ರಶ್ನೆ ಮಾಡಬೇಕಾದಲ್ಲಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ, ಇಲ್ಲದಿದ್ದರೆ ಈ ರೀತಿಯ ಸಂಸ್ಕೃತಿಯ ಅಪಮಾನಗಳು ಅವಮಾನಗಳನ್ನುವಂಥದ್ದು ನಡೀತಾನೆ ಇರುತ್ತೆ ಅನ್ನುವಂಥದ್ದು. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸೂರಜ್ SK ಬಾಳಾಲ್ಬಾಗ್, ತಮಗೆ ಅನಂತ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಹಾಗೆಯೇ ಉದಯ್ಜಿ ಆಚಾರ್ಯ ಅವರೇ, ನಮಗೂ ಕೂಡ ಅನಂತ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಒಂದೊಂದು ಸಂಸ್ಕೃತಿ ಅಥವಾ ಆಚಾರ ವಿಚಾರ ಅನ್ನುವಂಥದ್ದು ಉಳಿಬೇಕಾದ್ರೆ ಆ ಆಚಾರ ವಿಚಾರವನ್ನು ಪಾಲಿಸುವವರು, ಜೊತೆಗೆ ಆ ಒಂದು ಸಂಸ್ಕೃತಿಯ ಭಾಗ ಆಗಿರುವವರು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದನ್ನು ಉಳಿಸುವಂಥದ್ದು ಅಥವಾ ಅದನ್ನು ನೋಡ್ಕೊಳ್ಳುವಂಥದ್ದೆಲ್ಲವೂ ಕೂಡ ಆಯಾಯ ಜನಾಂಗ ಏನಿದೆ, ಸಮುದಾಯ ಏನಿದೆ, ಅವರ ಜವಾಬ್ದಾರಿ ಆಗಿರ್ತದೆ. ಅಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನುವಾಗ ಅಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡಬೇಕು, ಅಲ್ಲಿ ಯಾವುದೇ ರೀತಿಯ ರಾಜಿಯನ್ನು ಮಾಡ್ಕೊಳ್ಬಾರ್ದು. ನಾವು ಯಾವತ್ತು ಪ್ರಶ್ನೆ ಮಾಡುವಲ್ಲಿ ರಾಜಿಯನ್ನು ಮಾಡ್ತೀವಿ, ಅಲ್ಲಿಂದಲೇ ಅವನತಿ ಅನ್ನುವಂಥದ್ದು, ಅಪಮಾನ ಅನ್ನುವಂಥದ್ದು, ಅವಮಾನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳುವಂತಾಗಲಿ ಅನ್ನುವಂಥ ಆಶಯದ ಜೊತೆಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ.